ಇವತ್ತು ದಕ್ಕ ಜಿಲ್ಲಾ ಕಾಂಗ್ರೆಸ್ ಪ್ರಚಾರ ಸಮಿತಿ ವತಿಯಿಂದ ನಾವು ಪತ್ರಿಕಾಗೋಷ್ಠಿಯನ್ನು ಆಯೋಜನೆ ಮಾಡಿದ್ದೇವೆ. ಇವತ್ತು SIR ಪ್ರಕ್ರಿಯೆ ನಮ್ಮ ರಾಜ್ಯ ಅಂತ ನಡೀತಿದೆ. SIR ಪ್ರಕ್ರಿಯೆಯಲ್ಲಿ ಇವತ್ತು ಏನಾಗಿದೆ ಅಂತೇಳಿದರೆ ಜನರಿಗೆ ಗೊಂದಲ. SIR ಪ್ರಕ್ರಿಯೆಯಲ್ಲಿ ಭಾಗವಹಿಸಿರುವಂಥ BLOಗಳಿಗೆ ಒತ್ತಡ, ಮಾನಸಿಕ ಹಿಂಸೆ ಆಗುವಂಥ ಕಾರ್ಯಕ್ರಮ ನಡೀತಾ ಇದೆ. ಈಗಾಗಲೇ ಚುನಾವಣಾಧಿಕಾರಿಗಳ ಒತ್ತಡದಿಂದಾಗಿ ಈ ರಾಜ್ಯದಲ್ಲಿ 4 ಜನ BLOಗಳು ಮೃತಪಟ್ಟಿದ್ದಾರೆ. ಇಲ್ಲಿ ಏನಾಗಿದೆ ಅಂತ ಹೇಳಿದರೆ SIR ಪ್ರಕ್ರಿಯೆಯಲ್ಲಿ ಒತ್ತಡ ತಂತ್ರ, ಜನರಿಗೆ ಗೊಂದಲ ಮೂಡಿಸುವಂಥದ್ದು, ಜನರಲ್ಲಿ ಆತಂಕಕ್ಕೆ ಒಳಪಡಿಸುವಂಥ ಪ್ರಕ್ರಿಯೆಯಲ್ಲಿ ಇವತ್ತು ನಮ್ಮ ಚುನಾವಣಾ ಆಯೋಗ ಇವತ್ತು ಯಾರದೋ ನಿರ್ದೇಶ ಗೊತ್ತಿದೆ ನಿಮಗೆ ಮಾಡುವಂಥ ಕಾರ್ಯಕ್ರಮ ಆಗ್ತಾಯಿದೆ. ಇವತ್ತು ಜನರು ತಮ್ಮ ಮತವನ್ನು ಕಳ್ಕೊಳ್ಳುವ ಭೀತಿಯಲ್ಲಿದ್ದಾರೆ. ಯಾಕಂತೇಳಿದರೆ ಪಶ್ಚಿಮ ಬಂಗಾಳದಲ್ಲಿ 90 ಲಕ್ಷ ಮತದಾರರು ಹಕ್ಕನ್ನು ಕಳ್ಕೊಳ್ಳುವಂಥ ಅವಕಾಶ ಆಗಿದೆ. ಬಿಹಾರದಲ್ಲಿ 40 ಲಕ್ಷ ಮತದಾರರ ಹಕ್ಕನ್ನು ಕಳ್ಕೊಳ್ಳುವಂಥ ಅವಕಾಶ ಆಗಿದೆ. ಇವತ್ತು ಬೇರೆ ಬೇರೆ ರಾಜ್ಯಗಳಲ್ಲಿ ಒಟ್ಟು 6 ಕೋಟಿ ಮತದಾರರು ಇವತ್ತು ಮತದಾನ ಹಕ್ಕನ್ನು ಕಳ್ಕೊಳ್ಳುವಂಥ ಕಾರ್ಯಕ್ರಮ SIR ಮೂಲಕ ಆಗಿದೆ. ಇವತ್ತು ಏನಾಗಿದೆ ಅಂತ ಹೇಳಿದರೆ ಚುನಾವಣಾ ಆಯೋಗ ಈ SIR ಪ್ರಕ್ರಿಯೆಯಲ್ಲಿ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಿಂದ 22,000ರಿಂದ 30,000 ಮತವನ್ನು ಡಿಲೀಟ್ ಮಾಡುವ ಕಾರ್ಯಕ್ರಮದಲ್ಲಿ ಇವತ್ತು SIR ಅನ್ನು ನಡೆಸ್ತಾ ಇದ್ದಾರೆ. ಯಾರು ರಾಮನ ಹುಂಡಿ ಕದ್ರೋ ಅವರು ಈಗ ಮತವನ್ನು ಕದ್ದಲಿಕ್ಕೆ ಹೊರಟಿದ್ದಾರೆ. ಅರ್ಥ ಆಯ್ತು ನಿಮಗೆ? ಯಾರು ಅಂತಲೇ ಯಾವ ಶಕ್ತಿ ಏನಂತ ನಾನು ಹೇಳಬೇಕು ಅಂತಿಲ್ಲ. ಇವತ್ತು SIR ಪ್ರಕ್ರಿಯೆ ಮಾಡುವಾಗ ಜನರಿಗೆ ಅವೇರ್ನೆಸ್ ತರಬೇಕಾ ಬೇಡ? ಜನರಿಗೆ ಅದರ ಮಾಹಿತಿ ಕೊಡಬೇಕಾ ಬೇಡ? SIR ಪ್ರಕ್ರಿಯೆಯಲ್ಲಿ ಈ ಥರ ಮಾಡ್ತಿದ್ದೇವೆ, ಇಂಥ ಡಾಕ್ಯುಮೆಂಟ್ ಬೇಕು, ಈ ಥರ ಮಾಡಬೇಕು, ಈ ಥರ ಮಾಡ್ತಿದ್ದೇವೆ ಅಂತ ವಿಚಾರದಲ್ಲಿ ಜನರಿಗೆ ಅವೇರ್ನೆಸ್ ಕೊಡುವಂಥ ಕೆಲಸವನ್ನು ಚುನಾವಣೆ ಆಯೋಗ ಮಾಡಬೇಕಂದ್ರೆ ಅವ್ರ ಧರ್ಮ. ಯಾವುದೇ ಒಂದು ಅವೇರ್ನೆಸ್ ಮಾಡಿಲ್ಲ, ಕಾಟಾಚಾರಕ್ಕೆ ಪೊಲಿಟಿಕಲ್ ಪಾರ್ಟಿಯನ್ನು ಮೀಟಿಂಗ್ ಒಂದು ಕರೆದರೆ ಅಷ್ಟೇ. ಪೊಲಿಟಿಕಲ್ ಪಾರ್ಟಿಯ ಮೀಟಿಂಗ್ನಲ್ಲಿ ಕೂಡ ಸರಿಯಾದ ಮಾಹಿತಿಯನ್ನು ಕೊಟ್ಟಿಲ್ಲ. ಇವತ್ತು BLOಗಳು ಜೂನ್ 30ರಿಂದ 29ರ ಒಳಗೆ ಈ SIR ಪ್ರಕ್ರಿಯೆಯಲ್ಲಿ ಒಂದು ಹಂತದ ಕಾರ್ಯಕ್ರಮ ಮುಗೀತದೆ. ಜೂನ್ 30ರಿಂದ ಪ್ರತಿಯೊಂದು ಮನೆಗೆ ಯಾರು ಮತದಾರರಿದ್ದಾರೆ ಅವರಿಗೆ ಎನ್ಯುಮರೇಷನ್ ಫಾರ್ಮನ್ನು ಕೊಡಬೇಕು ಅಂತ ಕೊಡುವಂಥದ್ದು. ಎನ್ಯುಮರೇಷನ್ ಫಾರ್ಮನ್ನು 21ರ ಒಳಗೆ ಅವರು ಸಲ್ಲಿಕೆ ಮಾಡುವಂಥದ್ದು. ತರಾತುರಿಯಲ್ಲಿ ಇವತ್ತು 1 ತಿಂಗಳ ಕಾಲಾವಕಾಶದಲ್ಲಿ ಇಡೀ ರಾಜ್ಯದ 6-7 ಕೋಟಿ ಜನರ ಇವತ್ತು ಎಷ್ಟು ಮತದಾರರಿದ್ದಾರೆ ಅವರ ಎನ್ಯುಮರೇಷನ್ ಫಾರ್ಮನ್ನು BLOಗಳು ಮನೆ ಮನೆಗೆ ಹೋಗಿ ತಲುಪಿಸಬೇಕು. ನಂತರ ಅದನ್ನು ಸಂಗ್ರಹ ಮಾಡುವಂಥ ಒಂದು ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಇದು 6 ತಿಂಗಳಾದರೂ ಆಗೋದಿಲ್ಲ. ಆದರೆ 6 ತಿಂಗಳ ಕಾಲಾವಕಾಶ ಕೊಡಬೇಕಿತ್ತು. 1 ತಿಂಗಳಲ್ಲಿ ಈ ಪ್ರಕ್ರಿಯೆಯನ್ನು ತರಾತುರಿಯಲ್ಲಿ ಅವಸರದಲ್ಲಿ ಇವತ್ತು ಮಾಡುವಂಥ ವಿಚಾರವನ್ನು ಮಾಡ್ತಾಯಿದ್ದಾರೆ. ನಮಗೆ ನನ್ನ ಮಾಹಿತಿ ಪ್ರಕಾರ ಕೆಲವು BLOಗಳಿಗೆ, ಹೆಚ್ಚಿನ BLOಗಳಿಗೆ ಯಾವ ರೀತಿ ಎನ್ಯುಮರೇಷನ್ ಫಾರ್ಮನ್ನು ಫಿಲ್ಲಪ್ ಮಾಡಬೇಕು, ಯಾವ ರೀತಿ ಮತದಾರರ ಅವರಿಗೆ ಮಾಹಿತಿ ಕೊಡಬೇಕು ಎಂಬ ತರಬೇತಿಯಲ್ಲೇ ಸರಿಯಾಗಿ ಕೊಟ್ಟಿದೆ. ಒಂದು ಕಡೆ BLOಗಳಲ್ಲಿ ಯಾರಲ್ಲ BLOಗಳಿರುವಂಥದ್ದು ಹೆಚ್ಚಿನವರು ಅಂಗನವಾಡಿ ಟೀಚರ್ಸು. ಎಷ್ಟು ಜನ ಇದ್ದಾರೆ ಅಂತೇಳಿ 220 ಪುತ್ತೂರು ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ 221 ಇದು ಮತಗಟ್ಟೆ ಇದೆ. ಅದರಲ್ಲಿ 221 BLOಗಳು ಬೇಕು. ಅದರಲ್ಲಿ ಅಂಗನವಾಡಿ ಟೀಚರ್ 156 ಜನ ಇದ್ದಾರೆ. ಸ್ಕೂಲ್ ಟೀಚರ್ 45. ಬೇರೆ ಯಾವ ಇಲಾಖೆಯವರು ಕೂಡ BLO ಆಗಿ ಇಲ್ಲ. ಅಂಗನವಾಡಿ ಟೀಚರ್ನ ಕ್ವಾಲಿಫಿಕೇಷನ್ ಏನಿದೆ ನಿಮಗೆ ಗೊತ್ತಿದೆ. ಕೆಲವರು ರಿಟೈರ್ಡ್ ಸ್ಟೇಜಲ್ಲಿದ್ದಾರೆ. ಕೆಲವರಿಗೆ ಈ ಆ್ಯಪ್ ಎಲ್ಲ ಹೇಗೆ ಯಾವ ಥರ ಮಾಡಬೇಕಂತ ಗೊತ್ತಿರೋದಿಲ್ಲ. ಅಪ್ಲೋಡ್ ಮಾಡೋದಾಗೆ ಇದು ಮಾಡೋದಾಗೆ ಗೊತ್ತಿರೋದಿಲ್ಲ. ಈ ಥರದ ಒಂದು ವ್ಯವಸ್ಥೆಯಲ್ಲಿ BLOಗಳನ್ನು ಮಾಡಿ ಇವತ್ತು ಅವ್ರಿಗೆ ಒತ್ತಡ ತಂತ್ರವನ್ನು ಹಾಕಿ ಇವತ್ತು ಒಟ್ಟಾರೆ ಇದರ ಉದ್ದೇಶ ಏನಂತ ಹೇಳಿದರೆ ಎಲ್ಲರೂ ತಪ್ಪಾಗಿ ಆ ಎನ್ಯುಮರೇಷನ್ ಫಾರ್ಮನ್ನು ಫಿಲ್ಲಪ್ ಮಾಡಬೇಕು. ಆ ಮೂಲಕ ಅವರು ಮತದಾರರ ಪಟ್ಟಿಯಿಂದ ಹೊರಗೆ ಉಳಿಬೇಕು. ಇನ್ನೊಂದು ಈ ಒತ್ತಡ ತಂತ್ರ ಮಾಡುವಾಗ ಆ ಸಮಯಕ್ಕೆ ಸರಿಯಾಗಿ ಮತದಾರರು ಎನ್ಯುಮರೇಷನ್ ಫಾರ್ಮ್ ಕೊಡದ ರೀತಿಯಲ್ಲಿ ಮಾಡುವಂಥ ತಂತ್ರಗಾರಿಕೆಯನ್ನು ಇವತ್ತು ಚುನಾವಣಾ ಆಯೋಗ ಮಾಡ್ತಾಯಿದೆ. ಮತದಾರರ ದಿನ ಅಂತ ಹೇಳುವಂಥ ಸಂದರ್ಭದಲ್ಲಿ, ಮತದಾನ ಹಕ್ಕಿನ ದಿನ ಅಂತ ಹೇಳುವಾಗ ಎಲ್ಲ ಕಡೆ ಹೋಗಿ ಎಲ್ಲ ಕಾಲೇಜುಗಳು, ಎಲ್ಲ ಸಂಘ ಸಂಸ್ಥೆಗಳಲ್ಲಿ ಅವರು ಆ ಮತದಾನ ಹಕ್ಕಿನ ದಿನ ಅಂತ ಹೇಳುವಂಥ ಆಚರಣೆ ಮಾಡುವಂಥ ಅವೇರ್ನೆಸ್ ಪ್ರೋಗ್ರಾಮ್ ಕೊಡುವಂಥದ್ದು ನೋಡಿದ್ದೇವೆ ಹಿಂದೆ. ಆದರೆ ಒಂದೇ ಒಂದು SIR ಪ್ರಕ್ರಿಯೆ ಬಗ್ಗೆ ಒಂದೇ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಬೇಡ. ಒಂದು ಮಾಧ್ಯಮದಲ್ಲಿ ಕೂಡ ಹಲವಾರು ಗೊಂದಲಗಳಿವೆ. ಇವತ್ತು ಕೂಡ ಎಜುಕೇಟೆಡ್ ಕೂಡ ಸರಿಯಾಗಿ ಅರ್ಥ ಆಗ್ತಾ ಇಲ್ಲ.
ಈ ಒಂದು ಪ್ರಕ್ರಿಯೆಯಲ್ಲಿ ಯಾವ ಥರ ತುಂಬಬೇಕು, ಯಾವ ಥರ ನಾವು ದಾಖಲೆ ಪ್ರೊಡ್ಯೂಸ್ ಮಾಡಬೇಕು, ಯಾವ ರೀತಿ ಇರಬೇಕು ಎಂಬ ವಿಷಯದಲ್ಲಿ ಇವತ್ತು ಎಜುಕೇಟೆಡ್ ಕೂಡ ಅರ್ಥ ಆಗ್ತಾ ಇಲ್ಲ. ಆದರೂ ಇವತ್ತು ಯಾವುದೇ ಒಂದು ಪತ್ರಿಕೆ ಪ್ರಕಟಣೆ ಆಗಲಿ, ಯಾವುದೇ ಒಂದು ಮಾಹಿತಿ ಕೊಡುವಂಥ ಕೆಲಸವನ್ನು ಇವತ್ತು ಚುನಾವಣಾ ಆಯೋಗ ಮಾಡ್ತಾ ಇಲ್ಲ, ಚುನಾವಣಾ ಅಧಿಕಾರಿಗಳು ಮಾಡ್ತಾ ಇಲ್ಲ. ಇವತ್ತು ಏನಾಗಿದೆ ಅಂತ ಹೇಳಿದರೆ, BLAಗಳಿದ್ದಾರೆ, ಎಲ್ಲ ಪೊಲಿಟಿಕಲ್ ಪಾರ್ಟಿಯ BLAಗಳು ಪ್ರತಿಯೊಂದು ಬೂತುಗಳಿಗೆ ಬೂತ್ ಲೆವೆಲ್ ಏಜೆಂಟ್ಗಳಂತಿದ್ದಾರೆ. ಅವರಿಗೂ ಕೂಡ ಸರಿಯಾದ ತರಬೇತಿ ಕೊಟ್ಟಿಲ್ಲ. ನಿಜವಾಗಿ BLO BLAಗಳನ್ನು ಎಲ್ಲ ರಾಜಕೀಯ ಪಕ್ಷದ BLAಗಳನ್ನು ಸೇರಿಸಿ ತರಬೇತಿ ಕೊಡಬೇಕಿತ್ತು. ನೋಡಿ, SR ಪ್ರಕ್ರಿಯೆ ಹೀಗೆ ಆಗ್ತಾ ಇದೆ, ಈ ಥರ ಮಾಡ್ತಿದ್ದೇವೆ, ನೀವು BLAಗಳಿಗೆ ಕೂಡ ತರಬೇತಿ ಕೊಡಬೇಕು, BLOಗಳಿಗೆ ಸಮರ್ಪಕವಾದಂಥ ಮಾಹಿತಿ ಕೊಡಬೇಕಿತ್ತು. ಯಾವುದಿಲ್ಲ, ಎಲ್ಲ ಗೊಂದಲ ಮಾಡಿಕೊಂಡು ರೀತಿಯಲ್ಲಿ ಇವತ್ತು ಚುನಾವಣೆ ಈ ಒಂದು SR ಪ್ರಕ್ರಿಯೆ ಮಾಡುವಂಥದ್ದು ಇಷ್ಟು ಅವಸರ ಯಾಕೆ? ನಾನು ಕೆಲವು ಪ್ರಶ್ನೆಯನ್ನು ಕೇಳ್ತಾ ಇದ್ದೇನೆ ಅವರಿಗೆಲ್ಲ. ಈಗ ಅದರೊಟ್ಟಿಗೆ ಕಳೆದ ನವೆಂಬರ್ನಿಂದ ಜೂನ್ 30ರವರೆಗೆ ಮ್ಯಾಪಿಂಗ್ ಕಾರ್ಯ ಆಗಿದೆ. 2002ರ ಮತದಾರರ ಪಟ್ಟಿಗೆ ಮತ್ತು 2025ರ ಮತದಾರರ ಪಟ್ಟಿಯಲ್ಲಿ ಮ್ಯಾಪಿಂಗ್ ಮಾಡೋದು, ಟ್ಯಾಲಿ ಬರ್ತದ ಅಂತೇಳಿ ಅಲ್ಲಿ ಕೂಡ ಸಮಸ್ಯೆ ಇದೆ. ಈಗ ಅಂಕಿಅಂಶ ಪ್ರಕಾರ ಇಡೀ ರಾಜ್ಯದಲ್ಲಿ ಮ್ಯಾಪಿಂಗ್ ಮುಗಿಸಿ 91.3% ಜನರದ್ದು ಮ್ಯಾಪಿಂಗ್ ಆಗಿದೆ. ಇದು ಚುನಾವಣಾ ಆಯೋಗದೇ ಅಂಕಿಅಂಶ. ಇಡೀ ರಾಜ್ಯದ ಮತದಾರರಲ್ಲಿ 91.3% ಮ್ಯಾಪಿಂಗ್ ಆಗಿದೆ. ಮ್ಯಾಪಿಂಗ್ ಆದ ಬಳಿಕ ಪುನಃ SR ಯಾಕೆ? ಮ್ಯಾಪಿಂಗ್ ಆದ ಎಲ್ಲ ಡೇಟಾಗಳು ಅವ್ರ ಹತ್ರ ಇದೆ. ಮ್ಯಾಪಿಂಗ್ ಮಾಡುವಾಗ ಇನ್ನೇ ಇದ್ದ 2002ರ ಮತದಾರರ ಪಟ್ಟಿಗೆ ಮತ್ತು ಇದಕ್ಕೆ ತಾಳೆ ನೋಡಬೇಕು ಇದೆ ಅಂತೇಳಿ 93. ಇನ್ನು ಉಳಿದವರಿಗೆ ಬೇಕಾದ್ರೆ SR ಮಾಡ್ಬೋದಿತ್ತು. ಯಾರೆಲ್ಲ ಮ್ಯಾಪಿಂಗ್ ಇಲ್ಲ, ಯಾರೆಲ್ಲ ಉಳ್ಕೊಂಡಿದ್ದಾರೆ, ಹೊರಗೆ ಉಳ್ಕೊಂಡಿದ್ದಾರೆ, ಯಾರೆಲ್ಲ ಮ್ಯಾಪಿಂಗಲ್ಲಿ ಎಷ್ಟು 10% ಇಲ್ಲ, 7% ಜನ ಇವತ್ತು ಯಾರಿದ್ದಾರೆ, ಅವರಿಗೆ 12.75 ಲಕ್ಷ ಜನ ಇವತ್ತು ಈ ಮತದಾರರ ಪಟ್ಟಿಯಿಂದ ಹೊರಗುಳಿದ್ದಾರೆ ರಾಜ್ಯದಲ್ಲಿ. ಅವರಿಗೆ ಮಾತ್ರ SR ಪ್ರಕಾರ SR ಮ್ಯಾಪಿಂಗೇ. 2002ರಲ್ಲಿ SR ಆಗಲಿಲ್ಲ, IR ಆಗಿದೆ. ಪ್ರತಿ ವರ್ಷ ಸಮ್ಮರ್ ರಿವಿಷನ್ ಆಗ್ತದೆ. ಇಡೀ 77 ವರ್ಷದ ದೇಶದ ಇತಿಹಾಸದಲ್ಲಿ ಸ್ವಾತಂತ್ರ್ಯ ಸಿಕ್ಕ ಬಳಿಕ SR ಆಗಿದೆ ಪ್ರಥಮ ಬಾರಿಗೆ ಇಡೀ ದೇಶಾದ್ಯಂತ. IR ಅಂದರೆ ಮನೆಗೆ ಹೋಗಿ ಅವ್ರು ಕೊಟ್ಟಂಥ ಮಾಹಿತಿ ಆಧಾರದಲ್ಲಿ ಅವ್ರು ಇದ್ದಾರೆ ಅಂತೇಳಿ ಮನೆ ಪಟ್ಟಿ ಮಾಡುವಂಥದ್ದು, ಮತದಾರರ ಪಟ್ಟಿ ಇಂದಿನ ಕ್ರಮ. 2002ರಲ್ಲಿ ಏನಾಗಿದೆ ಅಂತ ಹೇಳಿದರೆ, ಎಲ್ಲ ಮನೆಗೆ ಹೋಗಿ ಮತದಾರರ ಪಟ್ಟಿ ಪರಿಷ್ಕರಣೆ ಮಾಡಿದ್ದಾರೆ. ಆ ಇದ್ದ ಮತದಾರರ ಪಟ್ಟಿಯನ್ನು ನೋಡಿ ಅದರಲ್ಲಿ ಮರಣಪಟ್ಟವರು, ವಲಸೆ ಹೋದವರು ಡಿಲೀಟ್ ಮಾಡುವಂಥದ್ದು, ಮತ್ತೊಬ್ಬರಿಗೆ ಮತ್ತೊಬ್ಬರಿಗೆ ಸೇರಿಸುವಂಥ ವ್ಯವಸ್ಥೆ ಆಗಿದೆ. 2002ರಲ್ಲಿ ಯಾರು ಅವತ್ತು ಮನೆಯಲ್ಲಿ ಬೀಗ ಹಾಕಿದಾರ, ಯಾರು ಇವರು ಟೀಚರ್ಗಳು ಹೋಗಿದ್ದಾರಾ, ಆಗ ಯಾರು ಮಾಹಿತಿ ಸಿಕ್ಕಿಲ್ವೋ ಅವರು ಹೊರಗುಳಿದಿದ್ದಾರೆ 2002ರಲ್ಲಿ. ಅಂಥವರನ್ನು ಇವತ್ತು ಮ್ಯಾಪಿಂಗ್ ಆಗ್ತಾ ಇಲ್ಲ. 2002ರಲ್ಲಿ ಏನೋ ಇವರ ಚುನಾವಣಾ ಆಯೋಗದ ಮಿಸ್ಟೇಕಿನಲ್ಲಿ ಅಥವಾ ಅಧಿಕಾರಿಗಳು ಮಾಡಿದ ಮಿಸ್ಟೇಕಿನಲ್ಲಿ ಏನು ಅಲ್ಲಿ ಬಾಕಿ ಆದ್ರೆ, ಎಲ್ಲರೂ ವಲಸೆಗೆ ಹೋದವರು ಅಥವಾ ಬೇರೆ ಟೂರು ಹೋಗಿದ್ದರು ಅಥವಾ ಮನೆ ಬದಲಾವಣೆ ಮಾಡಿದರೆ ಅಂಥವರ ಹೆಸರು ಈಗಲೂ ಕೂಡ ಕೆಲವರಿಗೆಲ್ಲ ಒದ್ದಾಡ್ತಾ ಇದ್ದಾರೆ. ಅವರನ್ನು ಇದಕ್ಕೆ ಮ್ಯಾಪಿಂಗ್ ಮಾಡ್ತಾ ಇಲ್ಲ. ಈ 7% ಜನ ಅಂಥವ್ರು ಇರೋದು. ಈಗ ಒಮ್ಮೆ ಮ್ಯಾಪಿಂಗ್ ಮಾಡಿದ ನಂತರ ಈ SR ಯಾಕೆ? ಇವತ್ತು SRಗೆ ಬೇಕಾಗಿ ಇವತ್ತು ಎನ್ಯುಮರೇಷನ್ ಫಾರ್ಮಲ್ಲಿ ನೀವು 2002ರ ಭಾಗ ಸಂಖ್ಯೆ, ಕ್ರಮ ಸಂಖ್ಯೆ, ಎಪಿಕ್ ನಂಬರ್ ಹಾಕಬೇಕು ಅಂತ ಹೇಳಿದರೆ ಎಲ್ಲಿ ಹುಡುಕಾಡೋದವರು? ಈಗ ಹಳ್ಳಿಯಲ್ಲಿರುವಂಥ ಬಡವನಿಗೆ, ದಲಿತನಿಗೆ, ಅಲ್ಲ ಎಲ್ಲ ಧರ್ಮದಲ್ಲಿ ಬಡವರು ಇರ್ತಾರೆ, ಅನಕ್ಷರಸ್ಥರಿಗೆ ಏನು ಇದರ ಬಗ್ಗೆ ಮಾಹಿತಿ ಇಲ್ಲದವರು, ಅವ 2002ರ ಮತದಾರರ ಪಟ್ಟಿಯನ್ನು ಹುಡುಕುವುದೆಲ್ಲಿ? ಈಗಾಗಲೇ ಮ್ಯಾಪಿಂಗ್ ಆಗಿದೆ, ಅದನ್ನು ಇಟ್ಟುಕೊಂಡು ಉಳಿದವರನ್ನು ಮಾಡಬೇಕಿತ್ತು. ಅಥವಾ ಮ್ಯಾಪಿಂಗ್ ಆದ ಡಿಟೇಲನ್ನು ಈ ಎನ್ಯುಮರೇಷನ್ ಫಾರ್ಮಲ್ಲಿ ಅವರು ಕೊಡಬೇಕಿತ್ತು. ಈಗ 2002ರ ವೆಬ್ಸೈಟಲ್ಲಿ ಇರುವುದು, ಅವರ ಚುನಾವಣಾ ಆಯೋಗದ ವೆಬ್ಸೈಟಲ್ಲಿ 2002 ಟ್ರೋಲ್ ಮಾಡುವಾಗ ಫಾಸ್ಟ್ ಓಡ್ತದೆ ಅದು. ಕೆಲವು ಪೇಜೇ ಇಲ್ಲ, ಕೆಲವು ಪೇಜ್ ಸಿಗ್ತಾ ಇಲ್ಲ, ಕೆಲವು ಬೂತ್ ಸಿಗ್ತಾ ಇಲ್ಲ. ಮತ್ತು ಹಳ್ಳಿಗಳಲ್ಲಿ ವೆಬ್ಸೈಟ್ ಇರ್ತದೆ ಅವ್ರ ಹತ್ರ. ಈಗ ಅಲ್ಲೆಲ್ಲೇ ಬೂತು ಲೆವೆಲ್ ಆಫೀಸರ್ಸ್ ಯಾರಿದ್ದಾರೆ BLOಗಳ ಹತ್ರ, ಅವ್ರ ಹತ್ರ ಆ್ಯಪ್ ಇದೆ. ಅವರಲ್ಲಿ 2002ರ ಪಟ್ಟಿಯನ್ನು ಕೊಟ್ಟಿದ್ದಾರೆ. ಅವ್ರದ್ದು ಸಂಬಂಧಪಟ್ಟ ಆ ಬೂತಿಗೆ ಸಂಬಂಧಪಟ್ಟದ್ದು ಮಾತ್ರ, ಇಡೀ ಬೇರೆ ಬೂತಿದ್ದು ಕೊಡೋದಿಲ್ಲ. ಈಗ ಬಂಟ್ವಾಳ ಬೂತಿನ ಒಂದು SR ಅಲ್ಲಿ ಅವನು 2002ರಲ್ಲಿ ಹುಡುಕಬೇಕಿದ್ರೆ ಅವ ಬಂಟ್ವಾಳದ BLO ಹುಡುಕಬೇಕು, ಅಲ್ಲಿ ಹೋಗಿ ಹುಡುಕಬೇಕು ಅಥವಾ ವೆಬ್ಸೈಟ್ ಹುಡುಕಬೇಕು. ಈ ಕೇಂದ್ರದ BJP ಸರ್ಕಾರ ಆಡಳಿತಕ್ಕೆ ಬಂದ ನಂತರ ಜನರನ್ನು
ಬೀದಿಯಲ್ಲಿ ನಿಲ್ಲಿಸುವಂಥ ಕೆಲಸ ಆಗಿದೆ. ಇವತ್ತು ನೋಟು ಬ್ಯಾನ್ನಿಂದಾಗಿ ಬೀದಿ ನಿಲ್ಲಿಸುವಂಥ ಕೆಲಸ, GST ದಾಗಿ ಬೀದಿಯಲ್ಲಿ ನಿಲ್ಲುವ ಕೆಲಸ ಆಗಿದೆ, ಎಲ್ಲದರಲ್ಲೂ ಬೀದಿ ನಿಲ್ಲಿಸುವಂಥ ಕೆಲಸ ಆಗಿದೆ. SIR ಮಾಡುವ ಮೂಲಕ ಇವತ್ತು ಜನರನ್ನು ಬೀದಿಯಲ್ಲಿ ನಿಲ್ಲಿಸುವಂಥ ಕೆಲಸವನ್ನು ಮಾಡ್ತಾ ಇದೆ. ಇವತ್ತು ನಾನು ಬೆಳಿಗ್ಗೆ ಒಂದು BL ಹತ್ರ ನಾನು ಕೇಳೋದವ್ರು ಹೇಳ್ತಾರೆ, ನನಗೆ ಒಂದು 200-300 ಜನ ಪತ್ತೆನೇ ಗೊತ್ತಾಗೋದಿಲ್ಲ ಸರ್, ಎಲ್ಲಿ ಮನೆ ಇದೆ ಅಂತ ಗೊತ್ತಿಲ್ಲ, ಅವರು ನಮಗೆ ಹುಡುಕಾಡಕ್ಕೆ ಸಿಗ್ತಾ ಇಲ್ಲ, ಅವರು ಬರ್ತಾ ಇಲ್ಲ, ಅವರು ಸಿಗ್ತಾ ಇಲ್ಲ ಅಂತೇಳಿ. ಮ್ಯಾಪಿಗೆ ಮಾಡಿದವ್ರದ್ದೇ ಅವರಿಗೆ ಸಿಗ್ತಾ ಇಲ್ಲ ಅಂತ ಹೇಳ್ತಾರೆ. ಆಯ್ತಪ್ಪ, ಇವತ್ತು BLO ನೀವು ಡೇಟಾ ಕೊಟ್ರಾ? ಈ ಮ್ಯಾಪಿಗೆ ಮಾಡಿದ ಡೇಟಾವನ್ನು BLO ಕೊಡಬೇಕಿತ್ತಲ್ಲ, BLO ಕೊಟ್ರಾ? ಆಯಿತು, ಎಷ್ಟು ಜನರಿಗೆ ಚುನಾವಣೆ ಆಗುತ್ತೆ ನಾನು ಅಧಿಕಾರಿಗಳು ಪ್ರಶ್ನೆ ಮಾಡ್ತಾರೆ. ಅಲ್ಲಿ AC ಇದ್ದಾರೆ, ಚುನಾವಣಾಧಿಕಾರಿ, ರಿಜಿಸ್ಟ್ರಾರಲ್ಲಿ ತಹಸೀಲ್ದಾರ್ ಇದ್ದಾರೆ, DC ಇದ್ದಾರೆ. ಎಷ್ಟು ಜನ ಮ್ಯಾಪಿಗೆ ಮಾಡಿದರೆ ಅಕ್ನಾಲೇಜ್ಮೆಂಟ್ ಕೊಟ್ಟಿದ್ದೀರಿ? ನೀವು ಕೊಡಿಸಿದ್ದೀರಿ? ಕೊಡಲಿಕ್ಕೆ ಕಾಲಾವಕಾಶ ಕೊಡಬೇಕಾದ ನೀವು BLOಗಳಿಗೆ. ಒಟ್ಟಾರೆ ಉದ್ದೇಶ ಅಂಥದ್ದು ಇವತ್ತು ಏನು BJPಗೆ ಬೇಡದ ಮತ ಅಥವಾ ಅವರಿಗೆ ಬೇಡದಂಥ ಜನರ ಮತವನ್ನು ಕಸಿಯುವಂಥ ಕೆಲಸವನ್ನು ಮಾಡ್ತಿದೆ. ಇಲ್ಲಿ ಹೇಳುವಾಗ ಮುಸಲ್ಮಾನರ ಮತ, ಅಲ್ಪಸಂಖ್ಯಾತರ ಮತ ಕದಿಯಲಾಗ್ತಿದೆ ಅಂತ ಹೇಳುವಂಥದ್ದು. ಅದು ಇವತ್ತು ಈ ಪ್ರಕ್ರಿಯೆಯಲ್ಲಿ ದೇಶದಲ್ಲಿ 6 ಕೋಟಿ ಜನ ಇವತ್ತು ಎಲ್ಲೆಲ್ಲ SIR ಮಾಡಿದೆ ಅಲ್ಲ, 6 ಕೋಟಿ ಜನರದ್ದು ಇವತ್ತು ಮತದಾರರ ಪಟ್ಟಿಯ ಹೆಸರು ಡಿಲೀಟ್ ಆಗಿದೆ. ಆ ಡಿಲೀಟ್ ಆದದ್ರಲ್ಲಿ 90 ಲಕ್ಷ 1 ಕೋಟಿ ಒಳಗೆ ಮಾತ್ರ ಅಲ್ಪಸಂಖ್ಯಾತರದ್ದು, ಬಾಕಿ ಎಲ್ಲ ಹಿಂದೂಗಳದ್ದು, ಎಲ್ಲ ಬಡವರದ್ದು. ಇವತ್ತು ಮೊನ್ನೆ ಏನಾಯಿತು ಅಂತ ಹೇಳಿದರೆ, BLOಗಳಿಗೆ ಮನೆಗೆ ಹೋಗಿ ಪಾಪ ಅವ್ರಿಗೆ ಏನು ಮಾಡ್ತಿದ್ದಾರೆ ಅಂದರೆ, ಮನೆಗೆ ಹೋಗಿ ಅವರು ಕೆಲವು BLOಗಳ ಎನ್ಯುಮರೇಷನ್ ಫಾರ್ಮನ್ನು ಫಿಲ್ಅಪ್ ಮಾಡಿ ಸಿಗ್ನೇಚರ್ ತಗೊಳ್ತಿದ್ರು. ಕೆಲವು ಕಡೆ ಅವರು ಫಿಲ್ಅಪ್ ಮಾಡುವಾಗ ತುಂಬುವಾಗಲೂ ಕೂಡ ತಪ್ಪು ತುಂಬಿದ್ದಾರೆ, ಅದಕ್ಕೆ ಮಾಹಿತಿ ಇಲ್ಲ ಅವರಿಗೆ, BLOಗಳಿಗೆ ಮಾಹಿತಿ ಇಲ್ಲ. ಒಂದು ಎನ್ಯುಮರೇಷನ್ ಫಾರಮ್ಮಲ್ಲಿ ಸ್ವಲ್ಪ ತಪ್ಪಾದರೆ ನಿಮ್ಮದು ರಿಜೆಕ್ಟ್ ಆಯಿತು, ಮತ್ತೆ ನಿಮಗೆ ಮತದ ಹಕ್ಕಿಲ್ಲ. ಅಲ್ಲ, ಒಂದು ನಿಮಿಷ, BLOಗಳು ಅಧಿಕಾರಿ ಹತ್ರ ಕೇಳಿ. ನೀವು ಇದೆಲ್ಲ ಪ್ರಶ್ನೆಯನ್ನು ಅನ್ಬುಕುಮಾರ್ ಹತ್ರ ಪ್ರಶ್ನೆ ಮಾಡಿದ್ರು ಮಾಧ್ಯಮ, ಅವರಿಗೆ ಉತ್ತರ ಕೊಡಲಿಕ್ಕೆ ಆಗಲಿಲ್ಲ. ತಪ್ಪು ಉತ್ತರ ಕೊಡ್ತಾ ಇದ್ದಾರೆ. ಸರಿಯ ಸಮರ್ಪಕ ಉತ್ತರ ಕೊಡಲಿಕ್ಕೆ ಈ ರಾಜ್ಯದ ಚುನಾವಣಾಧಿಕಾರಿಯಾಗಿರುವಂಥ ಕಮಿಷನರ್ ಆಗಿರುವಂಥ ಅನ್ಬುಕುಮಾರ್, ಅವರು IAS ಆಫೀಸರ್, ಅವರು ಯಾವ ಹುದ್ದೆಯಲ್ಲಿ ಇದ್ದರು, ಅವರ ಸಿದ್ಧಾಂತ ಏನು, ಅವರು ಯಾರ ಪರವಾಗಿ ಒಲವಲ್ಲಿದ್ದರು ಅಂತೇಳಿ ನಮಗೆ ಗೊತ್ತಿದೆ. ಜ್ಞಾನೇಶ್ ಕುಮಾರೇ ಇಡೀ ದೇಶದ ಚುನಾವಣಾಧಿಕಾರಿ. ಅನ್ಬುಕುಮಾರ್ನಂಥವರು ಯಾವ ರೀತಿಯ ಅಧಿಕಾರಿ ನೇಮಕ ಮಾಡಿದ್ದಾರೆ ಅಂತೇಳಿ ಹೇಳಬೇಕು ಅಂತಿಲ್ಲ. ಪಶ್ಚಿಮ ಬಂಗಾಳದಲ್ಲಿ ಏನಾಯಿತು, ಚುನಾವಣಾಧಿಕಾರಿಯನ್ನು ಚೀಫ್ ಸೆಕ್ರೆಟರಿ ಮಾಡಿದ್ರಾ? ನಾಳೆ ಜ್ಞಾನೇಶ್ ಕುಮಾರ್ನ ಅವರಿಗೆ ಟಾರ್ಗೆಟ್ ಕೊಟ್ಟಿದ್ದಾರೆ. ಯಾರು ಹೈಯೆಸ್ಟ್ ಫಲಿತಾಂಶ ಕೊಡ್ತೀರಿ ಅವರಿಗೆ ಅದಕ್ಕೆ ಸ್ಥಾನಮಾನ, ಯಾರು ಹೆಚ್ಚು ಡಿಲೀಟ್ ಮಾಡ್ತೀರಿ, ಜ್ಞಾನೇಶ್ ಕುಮಾರ್ ನಾಳೆ ರಾಷ್ಟ್ರಪತಿಯೂ ಆಗ್ಬೋದು, ಈ ಅನ್ಬುಕುಮಾರ್ ಗವರ್ನರ್ ಆಗ್ಬೋದು, ಅಥವಾ ಬೇರೆ ಹಿಂದಿನ ಚುನಾವಣಾಧಿಕಾರಿಯನ್ನು ಇವತ್ತು HDFC ಬ್ಯಾಂಕಿನ ಚೇರ್ಮನ್ ಮಾಡಿದ್ದಾರೆ. ಅದು ಬಿಡಿ, ಒಂದು ಪಾರದರ್ಶಕವಾಗಿ ಮಾಡುವಂಥದ್ದನ್ನು ಇವರು ದುರಹಂಕಾರದಲ್ಲಿ ಸರ್ವಾಧಿಕಾರಿ ರೀತಿಯಲ್ಲಿ ಇವತ್ತು SIR ಪ್ರಕ್ರಿಯೆ ಮಾಡ್ತೀರಿ ಅಂದರೆ, ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆದರೆ ನಿಮ್ಮದು ಹತ್ಯೆ ಹೋಯಿತು. ಹೇಗೆ ಸರಿಪಡಿಸಬೇಕು ಅಂತ ಹೇಳುವಂಥ ವಿಚಾರದಲ್ಲಿ ಇವರಿಗೆ ಮಾಹಿತಿ ಕೊಡ್ತಾ ಇಲ್ಲ. ಮೊನ್ನೆ ತಾನೇ ಒಂದು ವಿಷಯ ಬಂದು, ಕೆಲವರು ಹೆಲ್ಪ್ ಡೆಸ್ಕ್ ಮಾಡಿದ್ದಾರೆ. ಹೆಲ್ಪ್ ಡೆಸ್ಕ್ ಮಾಡುವಾಗ ತಹಸೀಲ್ದಾರ್ ಹೋಗಿ ಹೇಳೋದಂತೆ ಅವರ ಕಂದಾಧಿಕಾರಿಗಳು ಹೆಲ್ಪ್ ಡೆಸ್ಕ್ ಮಾಡಬೇಡಿ. ಏನು ಇದು ಪ್ರಜಾಪ್ರಭುತ್ವ ದೇಶ, ಸಹಾಯ ಮಾಡಲಿಕ್ಕೆ ಕೂಡ ಬಿಡೋದಿಲ್ಲ. ನಾನು ತಹಸೀಲ್ದಾರ್ ತರಾಟೆ ತಗೊಂಡು ಅವರು ಹೇಳಿದ್ರು, ಇಲ್ಲ ಸರ್ ನೀವು ಪೊಲಿಟಿಕಲ್ ಪಾರ್ಟಿ ಈ ದೇಶದಲ್ಲಿ ವ್ಯವಸ್ಥೆ ಉಂಟಾ? ಚುನಾವಣಾ ಸಂದರ್ಭದಲ್ಲಿ ಬೂತ್ ಹಾಕ್ತಾರೆ 100 ಮೀಟರ್ ಹೊರಗೆ, ಚುನಾವಣಾ ಸಂದರ್ಭದಲ್ಲಿ ಮನೆ ಮತ ಕೇಳಲಿಕ್ಕೆ ಹೋಗ್ತಾರೆ. ಈ SIR ಪ್ರಕ್ರಿಯೆಯಲ್ಲಿ ಜನರನ್ನು ಭಾಗವಹಿಸಲಿಕ್ಕೆ ಯಾವ ಪೊಲಿಟಿಕಲ್ ಪಾರ್ಟಿ ಅದಕ್ಕೆ ಸಹಾಯ ಮಾಡಿ ತಪ್ಪೇನುಂಟು? BJP ಅವರು ಮಾಡಲಿ, ಕಾಂಗ್ರೆಸ್ ಅವರು ಮಾಡಲಿ, ಯಾರು ಬೇಕಾದ್ರೆ ಮಾಡಲಿ, ಅವೇರ್ನೆಸ್ ಮಾಡುವಂಥ ಕೆಲಸವನ್ನು ಮಾಡಲಿಕ್ಕೆ ಅದಕ್ಕೆ ಅಡ್ಡಿ ಮಾಡ್ತಾರೆ. ಆಯಿತು, ಪೊಲಿಟಿಕಲ್ ಪಾರ್ಟಿ ಬೇಡ, ಯಾರಾದರೂ ಸೇವಾ ಸಂಸ್ಥೆಗಳು ಮಾಡುವಲ್ಲಿ ಅಡ್ಡಿಪಡಿಸೋದು ಹೇಗೆ ಇವರು? ಒಟ್ಟಾರೆ ಇವರ ಉದ್ದೇಶ ಏನು? SIR ಪ್ರಕ್ರಿಯೆಯಲ್ಲಿ ಗೊಂದಲ ಆಗಬೇಕು, ಜನರಿಗೆ ಮಾಹಿತಿ ಸಿಗಬಾರ್ದು, ಯಾರು ಎನ್ಯುಮರೇಷನ್ ಫಾರ್ಮನ್ನು ಸರಿಯಾಗಿ ಫಿಲ್ ಮಾಡಬಾರ್ದು, ಕೆಲವು ಎನ್ಯುಮರೇಷನ್ ಫಾರ್ಮನ್ನು ಜನರು ತಪ್ಪ ಸಮಯದಲ್ಲಿ ತಲುಪಿಸಬಾರ್ದು. ಒಟ್ಟಾರೆಯಾಗಿ ಇವತ್ತು ಮತದಾರರನ್ನು ಅವರ ಹಕ್ಕನ್ನು ಅವರಾಗೆ ಕಳ್ಕೊಳ್ಬೇಕು ಅನ್ನೋ ದೃಷ್ಟಿಯಲ್ಲಿ ಇವತ್ತು SIR ಪ್ರಕ್ರಿಯೆಯನ್ನು ಗೊಂದಲ ಮಾಡುವ ಕೆಲಸ ಮಾಡ್ತಿದ್ದಾರೆ. ಇವತ್ತು BLOಗಳಿಗೆ ಎಷ್ಟು ಮೊನ್ನೆ ಒಂದು ಅನ್ಬುಕುಮಾರ್ ರಾಜ್ಯ ಚುನಾವಣಾ ಕಮಿಷನರ್ ಒಂದು ಇದಕ್ಕೆ ಯಾವ ಥರ ಭಯಪಡಿಸ್ತಾ ಇದ್ದಾರೆ ಅಂತೇಳಿ, 75 ಜನವರಿಗೆ ನೋಟಿಸ್ ಕೊಡಬೇಕು. ಇವತ್ತು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ, ಯಾರೆಲ್ಲ BLOಗಳು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅವರ ಮೇಲೆ FIR ದಾಖಲಿಸಬೇಕು. ಇದು ಕೂಡ ಒತ್ತಡ ತಂತ್ರ.
ಇಲ್ಲಿ ಡಿ ಸಿ ಇದ್ದಾರಲ್ಲ, ಎ ಸಿ ಇದ್ದಾರಲ್ಲ, ತಹಸೀಲ್ದಾರ್ ಇದ್ದಾರಲ್ಲ, ನೋಡೋ ಇವರು ಎನಿಮಿನೇಷನ್ ಫಾರ್ಮ್ ಕೊಡಲಿ. ಒಂದು ಬೂತಲ್ಲಿ 250 ಮನೆ, ಕಮ್ಮಿಯಲ್ಲಿ 250 ಮನೆಗಳಿವೆ. ಏನು ಆಕಾಶದಿಂದ ಹೆಲಿಕಾಪ್ಟರಿಂದ ಹೂ ಸುರಿಸುವುದಾ? ಮನೆ ಮನೆಗೆ ಹೋಗ್ಬೇಕನ್ನ, ಮನೆ ಮನೆಗೆ ಕೊಡಬೇಕು ಅವರು. ನೀವು 7ನೇ ತಾರೀಕಿನ ಒಳಗೆ ಕೊಡಬೇಕು, 6ನೇ ತಾರೀಕಿಗೆ ಕೊಟ್ಟು ಮುಗಿಸಬೇಕು ಅಂತ ಒತ್ತಡ ಹಾಕಿದರೆ. ಒಂದು ಬಿ ಎಲ್ ಹೇಳ್ತಾರೆ, ಇವತ್ತು ನಾನು ಬೆಳಿಗ್ಗೆ ಮಾತಾಡೋದು ಕೆಲವು ಬಿ ಎಲ್ ಅಭಿಪ್ರಾಯ ಕೇಳಿದೆ. ಸರ್ 2 ಗಂಟೆ ರಾತ್ರಿವರೆಗೆ ನಮಗೆ ನಿದ್ದೆ ಇಲ್ಲ, ನಮ್ಮಲ್ಲಿ ನಮ್ಮದೇ ಇಲಾಖೆ ಆ್ಯಪ್ಗಳಿವೆ, ಬೇರೆ ಬೇರೆ ಆ್ಯಪ್ಗಳಿವೆ, ನಮ್ಮ ಮೊಬೈಲ್ ಹ್ಯಾಂಗ್ ಆಗ್ತಾ ಇದೆ. ಆಯ್ತಪ್ಪ, ಇಷ್ಟೆಲ್ಲ ನೀವು ಬಿ ಎಲ್ ಹೋಗ್ಲಿಕ್ಕೆ ಕೊಡ್ತೀರಲ್ಲ, ಅವ್ರಿಗೆ ಇರುವುದಂತ ಅಂಗನವಾಡಿ ಟೀಚರ್ಗೆ 11,000 ಸಂಬಳ. ಏನೊಂದು ಆ್ಯಂಡ್ರಾಯ್ಡ್ ಮೊಬೈಲ್ ಕೊಟ್ರ ನೀವು? ಸುಳ್ಳಾಗ ಕೊಡಬೇಕಿತ್ತಲ್ಲ ಅವರಿಗೆ. ಏನಿಲ್ಲ, ಅವರು ಆ್ಯಂಡ್ರಾಯ್ಡ್ ಮೊಬೈಲ್ ಪರ್ಚೇಸ್ ಮಾಡಿ ಮಾಡ್ತಾರೆ. ಕೆಲವತ್ರ ಸಣ್ಣ ಮೊಬೈಲ್ ಇತ್ತು ಪಾಪ ಬಡವರ ಹತ್ರ, ಬಿ ಎಲ್ ಹೋಗಳ ಹತ್ರ. ಇವಾಗ ಅವರೇ ಪರ್ಚೇಸ್ ಮಾಡಿ ಇವತ್ತು ಮಾಡುವಾಗ ಅವರು ಉತ್ತರತಂತ್ರ ಮಾಡುವಂಥ, ಒತ್ತಡ ಹಾಕುವಂಥದ್ದು. ಈ ಅಧಿಕಾರಿಗಳು ಎ ಸಿಯಲ್ಲಿ ಕೂತಲ್ಲಿ ಆದೇಶ ಮಾಡ್ತಾರಲ್ಲ, ಈ ಅಧಿಕಾರಿ ನೋಡ ಒಂದು ಪ್ರಾಕ್ಟಿಕಲ್ ಆಗಿ ಮಾಡಲಿ ನೋಡಿ. 250 ಮನೆಗೆ 5 ದಿವಸದಲ್ಲಿ, 1 ವಾರದಲ್ಲಿ ಹೋಗಿ ಅವ್ರು ಕೊಡಲಿ ನೋಡ. ನಾನು ಎ ಸಿಗೆ ಹೇಳ್ತಾರೆ, ನಮ್ಮ ಜಿಲ್ಲೆ ಡಿ ಸಿಗೆ ಹೇಳ್ತಾರೆ, ನಮ್ಮ ಚುನಾವಣೆ ಜವಾಬ್ದಾರಿ ತಗೊಂಡ ಎಲ್ಲ ಅಧಿಕಾರಿಗಳಿಗೆ ಹೇಳ್ತಾನೆ. ನೀವು ಬಿ ಎಲ್ ಒಗಳಿಗೆ ಒತ್ತಡ ಮಾಡ್ಕೋ ಬದಲು ನೀವು ಪ್ರಾಕ್ಟಿಕಲ್ ಯೋಚನೆ ಮಾಡಿ ನೋಡಿ. ಅನುಪಕುಮಾರ ಬಂದು ಆ ಬೂತಲ್ಲಿ ನೋಡ ಎಷ್ಟು ಮನೆಗೆ ಸಪ್ಲೈ ಮಾಡ್ತಾರೆ ನೋಡ, ಫಾರ್ಮನ್ನು ವಿತರಣೆ ಮಾಡ್ತಾರೆ ನೋಡ 6 ದಿವಸದಲ್ಲಿ. ಸಾಧ್ಯ ಉಂಟ್ರಿ, ಪ್ರಾಕ್ಟಿಕಲ್ ಅದು. ಈ ರೀತಿಯ ಒತ್ತಡ ಹಾಕಿ ನಿಜವಾಗಿ ಅಂಗನವಾಡಿ ಕಾರ್ಯಕರ್ತರು ಬಿ ಎಲ್ ಒ ಮಾಡಬಾರ್ದು. ಅವರು ಸರ್ಕಾರಿ ನೌಕರಲ್ಲ. ಸಂಬಳ ಜಾಸ್ತಿ ಮಾಡುವಾಗ, ವೇತನ ಜಾಸ್ತಿ ಮಾಡುವಾಗ ನೀವು ಸರ್ಕಾರಿ ನೌಕರಲ್ಲ, ನೀವು ಆನರೇರಿಯಂ ಅಂತ ಹೇಳ್ತಾ ಇದ್ದಾರೆ. ಚುನಾವಣೆ ಕೆಲಸಗಳಿಗೆ ಇವತ್ತು ಕೆಲಸ ಮಾಡ್ತಿದ್ದೆ. ಯಾಕೆ ಕಂದಾಯ ಅಧಿಕಾರಿಗಳು, ಬೇರೆ ಬೇರೆ ಇಲಾಖೆ ಅಧಿಕಾರಿಗಳನ್ನು ಬಿ ಎಲ್ ಒ ಮಾಡಿಲ್ಲ ಇವರು? ಯಾಕೆ ಅಂತ ಹೇಳಿದ್ರೆ ಬೇರೆಯವರಿಗೆ ಜವಾಬ್ದಾರಿ ಇದೆ. ಅವರು ತಪ್ಪು ಮಾಡಲಿಕ್ಕಿಲ್ಲ. ಇವರು ಬಿ ಎಲ್ ಒಗಳು ಇವರು ಮಾಡಿದರೆ, ಇವರು ತಪ್ಪು ಮಾಡಿ ಒಟ್ಟಾರೆ ಈ ನಮ್ಮ ಯಾವುದು ರಾಜ್ಯದ ಮತದಾರರನ್ನು ಹೆಚ್ಚಿನವರನ್ನು ಎಷ್ಟು ಡಿಲೀಟ್ ಮಾಡಲಿಕ್ಕೆ ಆಗ್ತಾ ಅಷ್ಟು ಡಿಲೀಟ್ ಮಾಡಿಸುವಂಥ ಕೆಲಸವನ್ನು ಇವತ್ತು ಯಾರು ಚುನಾವಣಾ ಆಯೋಗ, ಬಿ ಜೆ ಪಿಯವರು ಚುನಾವಣಾ ಆಯೋಗದ ಮೂಲಕ ಮಾಡ್ತಾಯಿದ್ದಾರೆ. ನಾನು ಕೆಲವು ಪ್ರಶ್ನೆ ಕೇಳಿದೆ, ಇದರಲ್ಲಿ ಪ್ರಶ್ನೆಗೆ ಉತ್ತರ ಕೊಡಬೇಕಲ್ಲ ಅವರು. ಕೆಲವು ಪ್ರಶ್ನೆ ಹೇಳಿದ್ರು ನೋಡಿ. ಈಗ ಎನಿಮಿನೇಷನ್ ಫಾರ್ಮ್ ತೆಕ್ಕೊಂಡು ಹೋಗುವಾಗ ಆ ಮನೆ ಬಾಗಿಲಾಗಿರ್ತದೆ, ಕೂಲಿ ಕಾರ್ಮಿಕ ಕೆಲಸಕ್ಕೆಲ್ಲ ಹೋಗ್ತಾರೆ. ಕೆಲಸಕ್ಕೆಲ್ಲ ಹೋಗುವವರು ಅವರು ಇವರ ಎನಿಮಿನೇಷನ್ ಫಾರ್ಮ್ ಯಾವ ಕೊಡ್ತಾರೆ ಅಂತೇಳಿ ಕಾದು ಕೂತ್ಕೊಳ್ತಾರ? ಆಯಿತು, ಅಲ್ಲಿ ಬೀಗ ಹಾಕಿದರೆ ಬೀಗ ಅಂತ ಹೇಳುವಾಗ ಅವನೇ ಓಟ್ ಹೋಯ್ತು. ಒಂದೇ ಇವರು ಆ ರೀತಿ ಶಿಬಿರ ಮಾಡಬೇಕಿದೆ. 6:30 9:30 ಗಂಟೆ ಇಡಬೇಕಿತ್ತು ಅಂಥವರಿಗೆ ಕೊಡಲಿಕ್ಕೆ. ಇವರಲ್ಲಿ ವೆಲ್ಕಮ್ ಮಾಡಲಿಕ್ಕೆ ಎಲ್ಲ ಮನೆಯಲ್ಲಿ ಕೂತಿರೋದಿಲ್ಲ ಬಿ ಎಲ್ ಒಗಳನ್ನು, ಎನಿಮಿನೇಷನ್ ಫಾರ್ಮ್ ತರುವವರಿಗೆಲ್ಲ ಹೂಗುಚ್ಚಿಡ್ಕೊಂಡು ಜನರು ಅವರವರ ಕೆಲಸ. ಕೆಲವರಿಗೆ ಮಾಹಿತಿಯೆಲ್ಲ ಹೆಸರು ಅಂದರೆ ಅರ್ಥ ಆಗೋದಿಲ್ಲ. ಮತ್ತು ಒಂದು ಬಿ ಎಲ್ ಹೇಳಿದ್ರು, ನಾವು ಬಿ ಎಲ್ ಒ ಹೇಳಿದ್ರು, ನಾವು ಹೋಗುವಾಗ ಆ ಕಡೆ ಗೊತ್ತೇಜಿ ಸರ್ ಆ ಕಡೆ ಮಣ್ಪೇರು ಇನ್ನು ಗೃಹಲಕ್ಷ್ಮಿಗೆ ಹೊಸತು ಒಂದು ಬತ್ತನಿಕೆ ಅಂತ 5 ಸೇರಿ ಸರ್ ಅಂತ ಕೇಳ್ತಾ ಇದ್ದಾರೆ ಅಂತ. ಆಯಿತು, ಇಷ್ಟೆಲ್ಲ ಪ್ರಕ್ರಿಯೆಯಲ್ಲಿ ವಿ ಐ ಪಿಗಳಿಗೆ ವಿಶೇಷ ರಿಯಾಯಿತಿ ಕೊಟ್ಟಿದ್ದಾರೆ. ಅವರಿಗೆ ಎನಿಮಿನೇಷನ್ ಫಾರ್ಮ್ ತುಂಬಬೇಕಂತಿಲ್ಲ. ವಿ ಐ ಪಿಗಳಿಗೆ, ಎಮ್ ಎಲ್ ಎಗಳಿಗೆ, ಎಂ ಪಿಗಳಿಗೆ, ಚುನಾವಣಾ ಇವರು ರಾಜ್ಯದ ನ್ಯಾಯಾಧೀಶರುಗಳಿಗೆ, ಹೈಕೋರ್ಟಿನ ಇದು ಮುಖ್ಯ ಯಾವುದು ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರುಗಳಿಗೆ, ಪ್ರಧಾನಮಂತ್ರಿಗಳಿಗೆ, ಮಂತ್ರಿಗಳಿಗೆ ಏನು ಇವರಿಗೆ 5 ಓಟ್ ಉಂಟಾ, ಹಕ್ಕುಂಟಾ? ಅಲ್ಲಿರುವ ಧೂಮನಿಗೆ ಒಂದೇ ಓಟಿನ ಪವರ್ ಇರೋದು. ಮೋದಿಗೂ, ಪ್ರಧಾನಮಂತ್ರಿ ಮೋದಿಗೂ, ಡಿ ಕೆ ಶಿವಕುಮಾರ್ ನಮ್ಮ ರಾಜ್ಯದ ಮುಖ್ಯಮಂತ್ರಿ, ಬೇರೆ ಬೇರೆ ರಾಜ್ಯದ ಮುಖ್ಯಮಂತ್ರಿ, ಎಮ್ ಎಲ್ ಎಗೆ, ಎಂ ಪಿಗೆ ಒಂದೇ ಓಟ್ ಇರೋದನ್ನ. ಕಲ್ಲಣಿಗೆ ಒಂದು ಓಟ್ ಇರೋದು, ಸೊಬಗಣಿಗೆ ಒಂದೇ ಓಟಿನ ಹಾಕಿರೋದು. ಅಲ್ಲಿ ಇದು ಎಂ ಪಿಯ ಓಟಿಗೆ ವ್ಯಾಲ್ಯೂ ಜಾಸ್ತಿ, ಮಂತ್ರಿಗಳ ಓಟಿಗೆ ವ್ಯಾಲ್ಯೂ ಜಾಸ್ತಿ ಅಂತ ಇರುವುದಿಲ್ಲ. ಅವ್ರಿಗೆ ಯಾಕೆ ರಿಯಾಯಿತಿ ಕೊಟ್ಟಿದ್ದಾರೆ ಅಂತ ಕೇಳೋದು ನಾನು. ಅವರು ಕೂಡ ಎನಿಮಿನೇಷನ್ ಫಾರ್ಮ್ ಫಿಲ್ಲಪ್ ಮಾಡಿ ಕೊಡಲಿ, ಅವರ ಮನೆಗೆ ಬಿ ಎಲ್ ಹೋಗಲಿ. ಈ ರೀತಿಯ ಪ್ರಕ್ರಿಯೆ ಮಾಡಿ ಜನರಿಗೆ ಅನ್ಯಾಯ ಮಾಡುವಂಥದ್ದು, ಇದು ಜನರ ಮೇಲೆ ಅತ್ಯಾಚಾರ ಮಾಡುವಂಥದ್ದು, ಇದು ಮಾನಸಿಕವಾಗಿ ಹಿಂಸೆ ಕೊಡುವಂಥದ್ದು ಬಿ ಎಲ್ ಒಗಳಿಗೆ ಈ ರೀತಿ ಪ್ರಕ್ರಿಯೆಯಲ್ಲಿ ಆಗಿದೆ. ಯಾರು ಪ್ರಶ್ನೆ ಮಾಡುವಾಗಿಲ್ಲ, ಅದು ಪ್ರಶ್ನೆ ಮಾಡ್ತಾ ಇಲ್ಲ. ಬೇರೆಲ್ಲ ಆಗೋಕೆ ಪುಟ ಪೇಜ್ ಇಡೀ ಫುಲ್ ಪೇಜ್ ಕೊಡ್ತೀರಲ್ಲ. ಇದರ ಒಟ್ಟಿಗೆ ನೀವು ನೋಡಿರ್ಬೋದು ರಾಜ್ಯದಲ್ಲಿ, ನಾನು ನಮ್ಮ ಈ ಜಿಲ್ಲೆಯ ಮಾಧ್ಯಮ ಅಂತಲ್ಲ, ಕೆಲವು ಮಾಧ್ಯಮಗಳಿದ್ದಾರೆ, ಅವರು ಹೆದರಿಸುವಂಥ ಕೊರೋನಾ ಟೈಮಲ್ಲಿ ಯಾವ ಥರ ಹೆದರಿಸಿದಾರ ಆ ಥರ ಬಿ ಎಲ್ ಒಗಳು ಹೋಗಿಲ್ಲ, ಬಿ ಎಲ್ ಒ ಕಲ್ಪಿಸಿಲ್ಲ, ಬಿ ಎಲ್ ಒಗಳು ಹಾಗೆ ಮಾಡಿದ್ದಾರೆ, ಬಿ ಎಲ್ ಒ ಹೀಗೆ ಮಾಡಿದ್ದಾರೆ ಅಂತೇಳಿ ಒತ್ತಡ ತರುವಂಥದ್ದು, ಬಿ ಜೆ ಪಿಯವರು ಮಾಡೋ ದೂರು ಕೊಡುವಂಥದ್ದು. ಎನಿಮಿನೇಷನ್ ಫಾರ್ಮ್ ಏನಂತೇಳಿ ಕುಮಾರಸ್ವಾಮಿಗೆ ಗೊತ್ತಿಲ್ವಾ? ಎನಿಮಿನೇಷನ್ ಫಾರ್ಮ್ ಏನು ಓದಲಿಕ್ಕೆ ಜೋಶಿ ಗೊತ್ತಿಲ್ವಾ? ಬಿ ಜೆ ಪಿಯವರಿಗೆ ಗೊತ್ತಿಲ್ವಾ? ಅನ್ಪಡ್ಗಳ ಇವರು. ಆಯ್ತಪ್ಪ,
ನಕಲಿ ಮತದಾರರು ಅಂತ ಹೇಳ್ತಾರೆ. ನಕಲಿ ಮತದಾರರನ್ನು ಫಿಲ್ಲಪ್ ಮಾಡಲಿಕ್ಕೆ ನೀವು ಫಿಲ್ಲಪ್ ಮಾಡೋದು ನನ್ನ ಎನ್ಯುಮರೇಷನ್ ಫಾರ್ಮ್, ನನ್ನ ಫೋಟೋ ಹಾಕಿ ನೀವೇ ಬಂದಿದ್ದ ನಮ್ಮ ಫೋಟೋ ಹಾಕಿದರೆ ಈಗ 2025 ಇರುವಂಥ ಎಲ್ಲ ಭಾಗ ಸಂಖ್ಯೆ ಕ್ರಮ ಸಂಖ್ಯೆ ಕೊಟ್ಟು ನಾನು 2002 ಹುಡುಕಬೇಕು, ಮಾಡಬೇಕು, ಕೊಡಬೇಕು. ಅದರಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆದರೆ ಯಾರು ಜವಾಬ್ದಾರಿ? ನೀವು 2002ರಲ್ಲಿ ನನ್ನ ಹೆಸರು ತೋರಿಸ್ತೇನೆ, 2002ರ ಪಟ್ಟಿ ನಮ್ಮದು ಖಾಲಿ ಮೊಹಮ್ಮದ್ ಅಲಿ ಅಂತಿದೆ. ಮೊಹಮ್ಮದ್ ಅಲಿ ಸನ್ ಆಫ್ ಇಬ್ರಾಹಿಂ ಹಾಜಿ. 2025ರಲ್ಲಿ ಮೊಹಮ್ಮದ್ ಅಲಿ ಇದೆ, ಇಬ್ರಾಹಿಂ ಹಾಜಿ ಇದೆ. ಇವರು ಏನಕ್ಕೆ ಕಡಿಮೆ ಮಾಡ್ತಾರೆ ಅಂತ ಹೇಳಿದರೆ, ನಿಮಗೆ ಇದು ಲಾಜಿಕಲ್ ಅಂಥದ್ದು ಡಿಸ್ಕ್ರಿಪೆನ್ಸಿ. ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಅಂದರೆ ನಿಮಗೆ ತಾರ್ಕಿಕ ವ್ಯತ್ಯಾಸಗಳು, ಅದನ್ನು ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಕೇರಳದಲ್ಲಿ ಮಾಡಿಲ್ಲ, ವೆಸ್ಟ್ ಬೆಂಗಾಲಲ್ಲಿ ಮಾಡಿದ್ದಾರೆ. ಮಾಡುವಾಗ ಅದಕ್ಕೆ ಆ್ಯಪ್ ರೆಡಿ ಮಾಡಿದ್ದಾರೆ. ಅದರಲ್ಲಿ ನಿಮ್ಮ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆದರೆ ಡಿಲೀಟ್. ಚುನಾವಣಾಧಿಕಾರಿಗಳು ನನ್ನ ಅವತ್ತು 2002ರಲ್ಲಿ ಅಂತ ಹಾಕಬೇಕಿತ್ತು. ಅಲ್ಲ, ಜನರು ಜಾಗೃತಿ ಮೂಡಿಸ್ಬೇಕು. ನಾನು ಹೇಳುವಂಥದ್ದು ಪರಿಹಾರ ಬೇರೆ ಅವ್ರು ಮಾಡ್ತಾರೆ, ಅದು ಜನರಿಗೆ ಗೊತ್ತಾಗಬೇಕಲ್ಲ ಯಾಕೆ. ಅಲ್ಲ, ನಾನೀಗ ಪ್ರಶ್ನೆ ಕೇಳಿದ್ದೇನೆ, ಪರಿಹಾರ ಅವರೇ ಹುಡುಕಬೇಕು. ಯಾರು ಚುನಾವಣಾಧಿಕಾರಿಗಳು ಮಾಡಬೇಕು, ಚುನಾವಣಾ ಆಯೋಗ ಮಾಡಬೇಕಲ್ಲ. ಯಾವುದು ಮಾಡಲಿ ಜನರಿಗೆ ಗೊತ್ತಾಗಲಿ. ಇವರ ಕ್ರೋನಾಲಜಿ ಜಾಗೃತಿ ಮೂಡಲಿಕ್ಕೆ ಬೇಕಾಗಿ ಮಾಡುವಂಥದ್ದು ಬರ್ತೇನೆ ನಾನು. ಅದೇ ಈ ತಾರ್ಕಿಕ ವ್ಯತ್ಯಾಸಗಳ ಬಗ್ಗೆ ಇವತ್ತು ಮೊನ್ನೆ ಅನ್ಬುಕುಮಾರ್ ಹೇಳುವಾಗ ನಾವು ಎನ್ಯುಮರೇಷನ್ ಫಾರ್ಮ್ ಕಲೆಕ್ಷನ್ ಮಾಡಿದ ನಂತರ ಕೆಲವು ನಿಯಮಗಳನ್ನು ತರ್ತೇವೆ ಅಂತೀವಿ. ಯಾಕೆ ಮೊದಲು ಹೇಳಿಲ್ಲ? ಒಟ್ಟಾಗಿ ಅರ್ಥ ಎಂಥದ್ದು? ಇದೇ ರೀತಿ ಹೋದರೆ ಪ್ರತಿಯೊಂದು ಅವರದ್ದು ಟಾರ್ಗೆಟ್ ಅಂದರೆ ಒಂದು ವಿಧಾನಸಭಾ ಕ್ಷೇತ್ರದಿಂದ 22,000ರಿಂದ 30,000 ಓಟನ್ನು ಕೇಳ್ತಲ್ಲ. ನೋಡಿ, ನೀವು ವೆಸ್ಟ್ ಬೆಂಗಾಳದಲ್ಲಿ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, ಯಾರೆಲ್ಲ ಅವರಲ್ಲಿ ಮತ್ತೆ ಗೊತ್ತಾಗುತ್ತೆ. ಅಲ್ಲಲ್ಲ, ನಿಮಗೆ ನೋಡಿ, ಇದರಲ್ಲಿ ಇರುವಂಥದ್ದು ಕಾಂಗ್ರೆಸ್ ಟಾರ್ಗೆಟ್ ಹೇಗೆ ಮಾಡ್ತಾರೆ ಯಾರಿಗೆ ಗೊತ್ತಿದೆ. ಯಾರು ಯಾವ ಮತದಾರ ಅಂತೇಳಿ ಯಾರಿಗೆ ಗೊತ್ತಿಲ್ವಾ? ಅವ್ರಿಗೆ ಗೊತ್ತಿಲ್ಲ. ಹೌದು, ಕಾಂಗ್ರೆಸ್ ಅವ್ರದ್ದು ಅಂತ ಹೇಳಿದ್ದು ನಾನು. ಆಗದೆ ವೆಸ್ಟ್ ಬೆಂಗಾಲಲ್ಲಿ ಗೆದ್ದದ್ದು, ಬಿಹಾರದಲ್ಲಿ ಗೆದ್ದದ್ದು. BJP ಡಿಲೀಟ್ ಆದರೆ ಅಲ್ಲಿ ಗೆಲ್ತಾರ? ನಿಮಗೆ ರಿಸಲ್ಟೇ ಉಂಟಲ್ಲ ಸ್ವಾಮಿ. ವೆಸ್ಟ್ ಬೆಂಗಾಲಲ್ಲಿ 90 ಲಕ್ಷ ಡಿಲೀಟ್ ಮಾಡಿ ಆಯ್ತಪ್ಪ, ಆಗಸ್ಟ್ 5ಕ್ಕೆ ಯಾವುದು ಸ್ವಾಮಿ ದೇಶದ ಗಡಿ ಅಂದರೆ ನಮ್ಮ ಹಾಸನ ಮತ್ತು ದಕ್ಷಿಣ ಜಿಲ್ಲೆ ಗಡಿಯಾಗಿ ಅಲ್ಲಲ್ಲ. ಅದು ಇಲ್ಲಿಗೆ ನೋಡಿ. ಆಯಿತು ವೆಸ್ಟ್ ಬೆಂಗಾಲಲ್ಲಿ ನುಸುಳುಗೋರರು ಇದ್ದಾರೆ ಅಂತೇಳಿ ಅದರ ಬಗ್ಗೆ ಮಾತಾಡೋದಕ್ಕೆ ಇನ್ನೂ ಡಿಬೇಟ್ ಮಾಡಲಿಕ್ಕೆ ನನ್ನ ಹತ್ರ ಇದೆ. ಆಯಿತು, ಬಿಹಾರದಲ್ಲಿ ನುಸುಳುಗೋರು 40 ಲಕ್ಷ ಹೊರಗೆ ಹಾಕಬೇಕಲ್ಲ ಇವರು. ಆಯಿತು, ಕರ್ನಾಟಕದಲ್ಲಿ ಇವರು ಹೇಳ್ತಾರೆ ಬಾಂಗ್ಲಾದೇಶಿಗರನ್ನು ಸೇರಿಸಲಿಕ್ಕೆ ಮಾಡ್ತಾರೆ. ಇದು ಇಡೀ ದೊಡ್ಡ ಬೊಬ್ಬೆ ಹಾಕಿದೆ ಅಂದರೆ ಟೋಟಲಿ ಗೊಂದಲ ಮೂಡಿಸುವಂಥ ಕೆಲಸ ಮಾಡಿದ್ದಾರೆ. ಯಾರು BJP ವರ್ಸಸ್ BJPಯ ಪರವಾಗಿರುವಂಥ ಕೆಲವು ಮಾಧ್ಯಮದವರು ಕೊರೋನಾ ಟೈಮಲ್ಲಿ ಯಾವ ಥರ ಎದುರಿಸಿಕೊಂಡ್ರ ಆ ಥರ ಎದುರಿಸಿಕೊಳ್ಳುವಂಥ ಕೆಲಸ ಮಾಡಿದ್ದಾರೆ. ನಾನು ಹೇಳುವಂಥದ್ದು ಎನ್ಯುಮರೇಷನ್ ಫಾರ್ಮ್ ಕೊಡುವಂಥದ್ದು PLO ಕೊಡಿ, ಮನೆ ಕೊಡಬೇಕು. ಹೌದು, ಯಾರ್ಯಾರಲ್ಲಿ ಕೊಡು ತಪ್ಪು. ನಿಮಗೆ ಬಂದ ಎನ್ಯುಮರೇಷನ್ ಫಾರ್ಮನ್ನು ನನ್ನಲ್ಲಿ ಬಂದು ಕೇಳಿ ನನ್ನ ಹತ್ರ ಫಿಲ್ಅಪ್ ಮಾಡಿಸಿಕೊಂಡ್ರೆ ತಪ್ಪೇನಿದೆ? ನೋಡಿ, ಬಂಟ್ವಾಳ ತಾಲೂಕಲ್ಲಿ DC ಆಫೀಸ್ ಎದುರುಗಡೆ ಒಂದು ಟೇಬಲ್ ಹಾಕಿ, ಇಲ್ಲಿ ಇಲ್ಲ, ಮೊದಲು ಆಲ್ರೆಡಿ ಬಂಟ್ವಾಳ ತಾಲೂಕು ನೋಡಿ, ಪುತ್ತೂರು ತಾಲೂಕು ಆಫೀಸ್ ಹತ್ರ ಇಲ್ಲ, ಕೆಲವು ತಾಲೂಕು ಆಫೀಸಲ್ಲಿ ಕೆಲವು ಕಚೇರಿ ಇದ್ದರೆ ಟೇಬಲ್ ಹಾಕಿ ಕೂತ್ಕೊಳ್ತಾರೆ ಅರ್ಜಿ ಬರೆಯುವವರು. ಸಹಾಯ ಮಾಡಲಿಕ್ಕೆ ದುಡ್ಡು ತಗೊಳ್ತಾರೆ, ಬಿಡಿ. ಯಾವ ಅರ್ಜಿ ಬರೀಲಿಕ್ಕೆ ಎಲ್ಲ ರೆಡಿ ಇರ್ತಾರೆ. ಇಲ್ಲಿ ಎಲ್ಲ ಅಂಗಡಿಯೆಲ್ಲ ಟೈಪ್ ಅಂಗಡಿ ಎಲ್ಲ ಹತ್ತಿರ ಇರುವ ಕಾರಣ ಇಲ್ಲೇ ಟೇಬಲ್ ಹಾಕಿ ಕೂತಿಲ್ಲ. ಬಂಟ್ವಾಳಲ್ಲಿ ನೋಡಿ, ಮಿನಿ ಸೌಧದಲ್ಲಿ ಎಷ್ಟು ಜನ ಕೂತಿದ್ದಾರೆ ಅಂತ. ಸಹಾಯ ಮಾಡುವಂಥ ಪ್ರಜಾಪ್ರಭುತ್ವದಲ್ಲಿ ಮತ್ತೊಬ್ಬರಿಗೆ ಸಹಾಯ ಮಾಡೋದಂತಿದ್ಯಾ? ಯಾಕೆ ಅಡ್ಡಿಪಡಿಸಬೇಕು? ಇದು ಉದ್ದೇಶ ಏನು? ಕಾಂಗ್ರೆಸ್ ಪಕ್ಷದ ಎವರೆಸ್ಟ್ ಪ್ರೋಗ್ರಾಮ್ ಎಲ್ರಿಗೂ ಕೊಡ್ತಾ ಇದೆ. ಕಾಂಗ್ರೆಸ್ ಪಕ್ಷದ ನೀತಿ ಏನು ಉದ್ದೇಶ ಅಂತ ಹೇಳಿದ್ರೆ, ಯಾವುದೇ ಮತದಾರರ ಹೆಸರನ್ನು ಅದು BJP ಇರಲಿ ಕಾಂಗ್ರೆಸ್ ಇರಲಿ
ಯಾವುದೇ ಮತದಾರರ ಹಕ್ಕನ್ನು ಕಳ್ಕೊಳ್ಬಾರ್ದು. ಅವ್ರು ಓಟ್ ಯಾವುದಕ್ಕೆ ಬೇಕಾದ್ರೆ ಆಗಲಿ. ಮತದಾರರ ಪಟ್ಟಿ ಕೇಳಿ ಯಾಕೆ ಬಿ ಜೆ ಪಿಯವರು ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಮಾಡಲಿಲ್ಲ? ನಕಲಿ ಮತದಾರರು ಬಿಡಿಸಿದ್ರೆ ಅಸಲಿ ಮತದಾರರಿಗೆ ಹತ್ರ ಹೇಳಬೇಕಲ್ಲ ಇವರು. ನಕಲಿ ಮತದಾರರ ಅಸಲಿ ಮತದಾರರಿಗೆ ಯಾಕೆ ಇವರು ಅವೇರ್ನೆಸ್ ಪ್ರೋಗ್ರಾಮ್, ಅವರ ರಕ್ಷಣೆಗೆ ಯಾಕೆ ಬಿ ಜೆ ಪಿ ಬರ್ತಾ ಇಲ್ಲ? ಆಯಿತು, ನಮ್ಮ ಓಟು ಬೇಡ ಅಲ್ಲ. ನಾನು ಹೇಳುವಂಥದ್ದು, ನಾನು ಪೊಲಿಟಿಕಲ್ ಪಾರ್ಟಿಯಲ್ಲಿ ರಾಜಕೀಯ ಪಕ್ಷವಾಗಿ ಮತ ಹಾಕುವವರಿಗೆ ಮಾತ್ರ ಇವತ್ತು ರಾಜ್ಯದಲ್ಲಿ ಗ್ಯಾರಂಟಿ ತಂದದ್ದು ಕಾಂಗ್ರೆಸ್ ಅವರಿಗೆ ಮಾತ್ರನಾ? ಎಲ್ಲ ಮತದಾರರಿಗೆ ಸಿಗ್ತದೆ. ಇವತ್ತು ನಮ್ಮ ಪೊಲಿಟಿಕಲ್ ಪಾರ್ಟಿಯಾಗಿ ಒಂದು ರಾಷ್ಟ್ರೀಯ ಪಕ್ಷದ ಇದು ದೇಶದಲ್ಲಿ ಆಡಳಿತ ನಡೆಸುವಂಥ ಪಕ್ಷವಾಗಿ ಇವತ್ತು ಪ್ರತಿಯೊಬ್ಬೊಂದು ಹಕ್ಕನ್ನು ಉಳಿಸುವಂಥ ಕೆಲಸ ಮಾಡಬೇಕು ಹೊರತು ಆ ಉಳಿಸಿದ ಮತದಾರರಿಂದ ತನ್ನ ಕಾರ್ಯಕ್ರಮದ ಮೂಲಕ ಮತ ಪಡ್ಕೊಳ್ಬೇಕು ಹೊರತು ಇವತ್ತು ಆ ಮತದಾರರಿಗೆ ಯಾವುದೇ ಅವೇರ್ನೆಸ್ ಕೊಡುವುದಿಲ್ಲ ಅಂತ ಹೇಳಿದರೆ ಏನರ್ಥ? ಕಾಂಗ್ರೆಸ್ ಅವೇರ್ನೆಸ್ ಕೊಡುವಾಗ ಇವರಿಗೆ ಹೊಟ್ಟೆ ನೋವು. ಯಾಕೆ ಅಂತ ಹೇಳಿದ್ರೆ ಇಡೀ ದೇಶದ ಬೇರೆ ಬೇರೆ SIR ಕಾರ್ಯಕ್ರಮ ಆಗುವಾಗ ನಿಮಗೆ ಏನು ಮಾಡಿದ್ದಾರೆ ಇವರು, ಯಾರು ಬಿ ಜೆ ಪಿಯವರು ಪರ ಇದ್ದಾರೆ. ಕರ್ನಾಟಕದಲ್ಲಿ ಆಗುವಾಗ ಇವತ್ತು ವಿರೋಧ ಮಾಡ್ತಾರೆ. ಯಾಕೆಂದರೆ ಭಯ ಹುಟ್ಟಿಸುವಂಥದ್ದು, ಚುನಾವಣೆಗೆ ಒತ್ತಡ ತರುವಂಥದ್ದು, ಬೇರೆ ಬೇರೆ ಅಧಿಕಾರಿಗಳ ನೇಮಕ ಮಾಡಿ ಇಲ್ಲಿ ಗೊಂದಲ ಮೂಡಿಸುವಂಥ ಕೆಲಸವನ್ನು ಇವತ್ತು ನಾನು ಹೇಳುವಂಥದ್ದು ಅಸಲಿ ಮತದಾರರ ಪರವಾಗಿ ನಿಮ್ಮ ನೀತಿಯನ್ನು, ನಿಮ್ಮ ನಿಲುವು ಏನು ಅಂತ ಕೇಳುವಂಥದ್ದು. ಅಸಲಿ ಮತದಾರರಾದ ಇವತ್ತು ಎಲ್ಲೋ ಇವತ್ತು ಬಾಂಗ್ಲಾದೇಶಿಯರ ಹೇಗೆ ಬಾಂಗ್ಲಾದೇಶಿಯರಾಗ್ತಾರೆ? ಬಾಂಗ್ಲಾದೇಶಿಯರಂತ ಅಂತ ಹೇಳ್ತಾರಲ್ಲ, ಇವರು ಸುಳ್ಳು ಹೇಳ್ಕೊಂಡು ತಿರುಗಾಡ್ತಾರಲ್ಲ ಇವರು. ಇವರ ಮನೆದೇವರೇ ಸುಳ್ಳು ಬಿಡಿ, ಇವರ ಹುಟ್ಟೇ ಸುಳ್ಳು. BLOಗಳು ಈಗ ಫೀಲ್ಡಿಗೆ ಇಳಿಯುವ ಮೊದಲು ನೀವು ನಿಮ್ಮ ಮತ ಯಾರು ಕರೆಕ್ಟ್ ಗೊತ್ತಿದೆ, ಅದರಲ್ಲಿ ಡೌಟೇ ಇಲ್ಲ ಅಲ್ವಾ? ಒಂದು ಆಚೆಂದು ಸ್ವಲ್ಪ ಪರ್ಸೆಂಟೇಜ್ ಚಾರ್ಜ್ ಅಷ್ಟು ಮನೆಗಳಿಗೆ ನೀವೇ ನಿಮ್ಮ ಜನರನ್ನ ಕಳಿಸಿ ನೋಡಿ, ನಿಮ್ಗೆ BLO ಬರ್ತಾರೆ, ನಿಮ್ಮ ಬಾಗಿಲಾಗಿ ಯಾವ ಇದೆಲ್ಲ ಮಾಡಬಹುದಲ್ಲ? ನಿಮ್ಮಲ್ಲಿ ಓಟ್ ಹಾಕ್ತಾರೆ, ನೀವು ಎಲ್ಲರೂ BLOಗಳ ಮೇಲೆ ಹಾಕಿ ಚುನಾವಣೆಗೆ ಏನು ನಿಮ್ಗೆ ಗ್ಯಾರಂಟಿ ಇದ್ದು ನೀವು ಹೇಳ್ತೀರಿ, BJP ನಿಮ್ಗೆ ಗ್ಯಾರಂಟಿ ನಿಮ್ಗೆ ಗೊತ್ತಿದೆ. ಇಷ್ಟು ಗೊತ್ತಿದ್ದ ಮೇಲೆ ಇದನ್ನು ಮಾಡಬಹುದಲ್ಲ ಅಂತ ಪ್ರಾಕ್ಟಿಕಲ್ ಆಗಿ ಹೋಗಿ ಮನೆಗೆ ಹೋಗ್ಬೋದು. ನಿಮ್ಗೆ ಅಷ್ಟು ಟ್ರೈನಿಂಗ್ ಕೊಟ್ಟು ಮತ್ತೆ ಯಾಕೆ ನಾವು ಮಾಡ್ತಿದ್ದೇವೆ ಸ್ವಾಮಿ. ನಾನು ಹೇಳಿಲ್ಲ ಆ್ಯಪಿನ ಬಗ್ಗೆ ನಾನು ನಿಮಗೆ ನನ್ನ ಕ್ವಶನನ್ನು ಪೂರ್ತಿ ನೀವು ಓದಿದಾಗ ನಿಮಗೆ ಅರ್ಥ ಆಗ್ತದೆ ಅಲ್ಲ. ಅದೊಂದು ಪ್ರಕ್ರಿಯೆ, ಒಂದು ಸಬ್ಜೆಕ್ಟ್ ಆಯಿತಾ, ಒಂದು ಹಂತ ಆಯಿತಾ. ಭಯ ಹುಟ್ಟಿಸುವುದು ತಾನೇ ನಾನು ಅಲ್ಲಿ ಎನ್ಯುಮರೇಷನ್ ಫಾರ್ಮ್ ಕೊಡೋದಾಗೆ BLOಗಳಾಗಿ ಸರಿಯಾಗಿ ಅಲ್ಲಿ ಎನ್ಯುಮರೇಷನ್ ಫಾರ್ಮ್ ತಲುಪೋದಾಗೆ ಅವ್ರಿಗೆ ಗೊತ್ತಾಗುತ್ತೆ. ಒಂದು ಪ್ರಕ್ರಿಯೆ ಅದು ಈಗ ಇದರಲ್ಲಿಲ್ಲ, ಅದು ಬೇರೆಯೇ ಅವ್ರದ್ದು ಒಂದು ವ್ಯವಸ್ಥೆ. ಈಗ ತಾರ್ಕಿಕ ವ್ಯತ್ಯಾಸಗಳು ಅಂತ ತರ್ತಾರೆ, ಅದನ್ನು ನಮಗೆ ತಿಳಿಸ್ಲಿಕ್ಕಾಗ್ತದ? ಕರಡು ಪಟ್ಟಿ ಬರುವಾಗಲೇ ನಮಗೆ ಗೊತ್ತಾಗೋದು. ಹಾಗೆ ಏನು ಮಾಡೋದು? ನಾನು ಇದಕ್ಕೆಲ್ಲ ಉತ್ತರ ನಿಮ್ಮ ಅಲ್ಲಲ್ಲ ಸಂಸದೀಯ ನಾನು ಇವತ್ತು ನಿಮಗೆ ಯಾವುದೇ ಉತ್ತರ ಕೊಡುವ ಪರಿಸ್ಥಿತಿಯಲ್ಲಿ ಇಲ್ಲ. ಅದಕ್ಕೆ ನೀವು ಹೇಳಿದ್ದಕ್ಕೆ ನಾಡ್ದು ಕರಡು ಅಂತಿಮ ಪಟ್ಟಿ ಪ್ರಕಟ ಆದ ನಂತರ ನಾನು ಪ್ರೆಸ್ ಮಾಡಿ ನಿಮ್ಮ ಉತ್ತರಕ್ಕೆ ಆ ಪತ್ರಿಕೆ ಅದರಲ್ಲಿ ಎಷ್ಟು ಗ್ಲಿಟ್ ಆಗಿದೆ ಹೇಳ್ತೇನೆ. ನನ್ನ ಈಗಿನ ಪ್ರೋಸೆಸ್ ಪ್ರಕಾರ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಿಂದ 50,000 ವೋಟನ್ನು ಕನಿಷ್ಠ ಗಿಲ್ಟ್ ಮಾಡ್ತೇನೆ. ಮತ್ತೆ ನಾನು ಪ್ರೆಸ್ ಮಾಡ್ತೇನೆ. ಅದೇ ಅದನ್ನು ನಾನು ತೋರಿಸ್ತೇನೆ, ನೀವು ಡಿಲೀಟ್ ಆಗಲಿ ತೋರಿಸ್ತೇನೆ. ನಮಗೆ ಬಂದ ಇಡೀ ಅಂಕಿಅಂಶ ಪ್ರಕಾರ 10 ಮತದಾರರ ಡಿಲೀಟ್ ಆದಾಗ ಅದರಲ್ಲಿ 3 BJP ಹೋಗ್ತದೆ, 7 ಕಾಂಗ್ರೆಸ್ ಹೋಗ್ತದೆ. ಇದಕ್ಕೆ ಭಾರಿ ಸ್ಟಡಿ ಮಾಡಿದ ಜನ ನಮಗೆ ಅಂಕಿಅಂಶ ಕೊಟ್ಟಿದ್ದಾರೆ. ಇಡೀ ಕರ್ನಾಟಕದಲ್ಲಿ ಜಾಗೃತ ಕರ್ನಾಟಕ ಅನ್ನೋ ಸಂಸ್ಥೆ ಬೇಕಷ್ಟು ಸ್ಟಡಿ ಮಾಡಿದೆ. ಅದರ ಬಗ್ಗೆ ವೆಸ್ಟ್ ಬೆಂಗಾಲಿಂದ ಮಾಡಿದರೆ 10 ಮತವನ್ನು ಡಿಲೀಟ್ ಆದಾಗ ಅದರಲ್ಲಿ 3 BJP ಹೋಗ್ತದೆ, 7 ಕಾಂಗ್ರೆಸ್ ಹೋಗ್ತದೆ. ರಾಹುಲ್ ಗಾಂಧಿ ಬಿಹಾರದಲ್ಲಿ ಸ್ಟಾರ್ಟ್ ಮಾಡಿದೆ ಅವರು ದೊಡ್ಡ ಹೇಳ್ಬೇಕಲ್ಲ. ಜ್ಞಾನೇಶ್ ಕುಮಾರ್ರನ್ನು ಕೂರಿಸುವಾಗಲೇ ಅವರಿಗೆ ಯಾವುದೇ ಭದ್ರತೆ ಕೊಟ್ಟು ನೀವು ಸಾಯುವವರೆಗೆ ನಿಮ್ಮ ಯಾವುದೇ ಟಚ್ ಮಾಡಲಿಕ್ಕೆ ಆಗೋದಿಲ್ಲ, ನಿಮ್ಮಲ್ಲಿ ಕ್ರಿಮಿನಲ್ ಕೇಸ್ ಮಾಡಲಿಕ್ಕೆ ಆಗೋದಿಲ್ಲ, ನಿಮ್ಮನ್ನು ಏನು ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಕೊಟ್ಟ ನಂತರ ಅದಕ್ಕೆ ಮೊದಲು ರಾಕೇಶ್ ಕುಮಾರ್ ಇದ್ದವರಿಗೆ ಯಾಕೆ HDFC ಚೇರ್ಮನ್ ಮಾಡಿದ್ರಮ್ಮ? ನೀವು ಆರಂಭ ಮಾಡಿದ್ದು ಯಾರು ಸ್ವಾಮಿ? ರಾಹುಲ್ ಗಾಂಧಿ ನೋಡಿ ಅಲ್ಲ, ವೀಕ್ ಎಲ್ಲ ಸಂಘಟನೆ ನಾವು ಜೋರಿದ್ದೇವೆ, ವ್ಯವಸ್ಥೆ ಅಂತ ಮಾಡ್ತೀರಿ ನೀವು. ಸಿಸ್ಟಮನ್ನು ಸರಿ ಮಾಡಲಿಕ್ಕೆ ನಮಗೆ ಆಗ್ತದಾ? ನೀವು ರೈತ ಸಂಘದವರು ಬಂದು 1 ವರ್ಷ ಅಲ್ಲಿ ಪ್ರತಿಭಟನೆ ಮಾಡಿದಾಗ ಆ ಭಾಗಕ್ಕೆ ನೀವು ನಾನು ಹೇಳುವಂಥದ್ದು ಈ ಕೇಂದ್ರ ಸರ್ಕಾರ, ಈ BJPಯವರ ಮನಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ ಯಾವುದೇ ಪ್ರತಿಭಟನೆಯನ್ನು ಹತ್ತಿಕ್ಕುವಂಥದ್ದು, ಪ್ರತಿಭಟನೆ ಮಾಡಬಾರ್ದು ದೃಷ್ಟಿಯಲ್ಲಿ ಮಾಡುವಂಥದ್ದು. ಅರ್ಥ ಆಯ್ತಾ? ಆ ರೀತಿ ಎಲ್ಲ ನಮ್ಮಲ್ಲಿ ಉದಾಹರಣೆ ಇದ್ದಾಗ ನೀವು ನನ್ನಲ್ಲಿ ಪ್ರಶ್ನೆ ಕೇಳ್ತಾರೆ, ನನಗೆ ಆಶ್ಚರ್ಯ ಆಗ್ತದೆ. ಈ ರೀತಿ ಎಲ್ಲ ವಿಚಾರಗಳಲ್ಲಿ ಅವರು ಮಾಡ್ತಾ ಇದ್ದಾಗ ನಾಚಿಕೆ ಇಲ್ಲ, ಮಾನ ಇಲ್ಲ, ಮರ್ಯಾದೆ ಇಲ್ಲದೆ ಮಾಡ್ತಾ ಇರುವಾಗ ಇವತ್ತು ಯಾವುದೇ ಒಂದು ಪ್ರತಿಭಟನೆ ಮಾಡುವವರ ಮೇಲೆ ಎಷ್ಟು ಮಾಧ್ಯಮದವರ ಮೇಲೆ ಕೇಸ್ ಆಯಿತು, ಎಷ್ಟು ಮಾಧ್ಯಮದವರ ಒಳಗೆ ಹಾಕಿದ್ರು.
ಮಾಧ್ಯಮ ಸ್ವಾತಂತ್ರ್ಯ ಇದೆಯಾ? ಎಮರ್ಜೆನ್ಸಿಯಲ್ಲಿ ಮಾಧ್ಯಮ ಸ್ವಾತಂತ್ರ್ಯ ಇಲ್ಲ ಅಂತ ದೊಡ್ಡ ಹೋರಾಟ ಮಾಡಿದಂಥ ಒಂದು ಸಮೂಹ ನಮ್ಮ ಮಾಧ್ಯಮ. ಇವತ್ತು ಎಷ್ಟು ಮಾಧ್ಯಮದವರಿಗೆ ಕಡಿಮೆ ಆಗಿದ್ದಾರೆ? ಯಾಕೆ ಇವತ್ತು ಅವರನ್ನು ಹೊಗಳುವಂಥ ಕೆಲವು ಮಾಧ್ಯಮ ಮಾಡ್ತದೆ ಬದುಕಲಿಕ್ಕೆ ಬೇಕಾಗಿ? ನೀವು NDTVಯನ್ನು ಯಾವ ಥರ ಬಂದ್ ಮಾಡಿದ್ರಿ, ಯಾವ ಟಿವಿಯನ್ನು ಯಾವ ರೀತಿ ಬಂದ್ ಮಾಡಿದ್ದಾರೆ? ದೇಶದಲ್ಲಿ ಈ ಥರ ಆಗುವಾಗ ರೈತ ಸಂಘದ ಅಷ್ಟು ದೊಡ್ಡ ಸಂಘಟನೆ ಮಾಡುವಾಗ 700 ಜನ ಸತ್ರು ಕೂಡ ತಿರುಗಿ ಲಾಸ್ಟ್ ಸುಪ್ರೀಂ ಕೋರ್ಟ್ ತೆಗಿಬೇಕು ಅಂತ ಹೇಳಿದ್ದು. ಯಾವುದಕ್ಕೆ ತನ್ನ ಸೇಲ್ಸ್ ಸುಪ್ರೀಂ ಕೋರ್ಟ್ ರದ್ದು ಮಾಡಿದ್ದು, ತೆಕ್ಕೊಂಡು ಮತ್ತೆ ಲಾಸ್ಟಿಗೆ ಆಗುದಿಲ್ಲ ಅಂತ ಆಯ್ತು ಒಂದು ಹಂತದಲ್ಲಿ. ಈಗ NRC ಯಾಕೆ ತೆಕ್ಕೊಂಡ್ರು ಅವರು ವಾಪಸ್ಸು? ದೊಡ್ಡ ಹೋರಾಟ ಮಾಡ್ತದೆ, ಮಾಡುವುದಿಲ್ಲ ಅಂತಲಲ್ಲ. ಈಗೇನಾಗ್ತದೆ ಅಂತ ನಿನ್ನ ಓಟು ಗೋಪನು ಮರ ಈ ಬಲ ಅಂತಲೇ ಯಾರು ಬರೋದಿಲ್ಲ. ಓಟು ಹೋದಾಗ ಗೊತ್ತಾಗ್ತದೆ ಅವರಿಗೆ. ಆ ಓಟು ಹೋಗಬಾರ್ದು ನಾವು ಕಾಯ್ತಾ ಇದ್ದೇವೆ. ಪುತ್ತೂರಿನ ತಾಲೂಕಿನ ಈ ಜಿಲ್ಲೆಯಲ್ಲಿ ಪ್ರಥಮ ಬಾರಿಗೆ ನಾನು ಅವೇರ್ನೆಸ್ ಪ್ರೋಗ್ರಾಮ್ ಸೊಸೈಟಿಯಲ್ಲಿ ಪಕ್ಷಾತೀತವಾಗಿ ಸೋಮವಾರ ಮಾಡ್ತಾ ಇದ್ದೇನೆ. SIR ಬಗ್ಗೆ ಮಾಹಿತಿ ಶಿಬಿರ ನಾನು ನನ್ನ ಕೋಆಪರೇಟಿವ್ ಸೊಸೈಟಿಯಲ್ಲಿ ನನ್ನ 3 ಗ್ರಾಮದ ಅಲ್ಲ ಕೇಳಿ ನಾನು ಹೇಳೋದು ಕೇಳಿ. ನಾನು SIRದು ಮಾಹಿತಿ ಶಿಬಿರ ಮಾಡ್ತೇನೆ. ನಾನು ನನ್ನ ಆಫೀಸಿಂದ ನನ್ನ ಸಿಬ್ಬಂದಿಗಳ ಮೂಲಕ ಅವರಿಗೆ ಎನ್ಯುಮರೇಷನ್ ಫಾರ್ಮ್ ಸಹಾಯ ಮಾಡೋದು ಹೆಲ್ಪ್ ಡೆಸ್ಕ್ ಮಾಡ್ತಾರೆ. ಅವ್ರು ನೋಟಿಸ್ ಕೊಟ್ಟು ಬಂದ್ ಮಾಡಿ ಹೆಲ್ಪ್ ಡೆಸ್ಕ್ ಮಾಡೋದು ಪ್ರಾಜೆಕ್ಟ್ ಪಕ್ಷಾತೀತವಾಗಿ ಎಲ್ಲರಿಗೂ. ಸೋಮವಾರ ನಂದು ಕಾರ್ಯಕ್ರಮ ಇದೆ. ಮಾಡ್ಬೋದಲ್ಲ, BJP ಅವರು ಮಾಡ್ಬೋದಲ್ಲ, ಅವರು ಮಾಡ್ಬೋದಲ್ಲ, ಆಗ ಅರ್ಥ ಬರ್ತದೆ. ಅವೇರ್ನೆಸ್ ಮಾಡಲಿ, ಅವರ ಓಟು ಹೋಗೋದಾಗೆ ನೋಡ್ಲಿರಿ, ಎಲ್ಲ ಬಡವರದ ಓಟನ್ನು ಹೋಗೋದಾಗೆ ಅವ್ರಿಗೆ ಗೊತ್ತುಂಟು. ನಾನೊಂದೇ ಹೇಳ್ತೇನೆ ನೋಡಿ, ನಾವಿವತ್ತು ಹೇಳಿರುವಂಥದ್ದು ಚುನಾವಣಾ ಆಯೋಗ ಮಾಡಿರುವಂಥ ಗೊಂದಲದ ಬಗ್ಗೆ. ಯಾಕೆ ನೀವು ಪ್ರೆಸ್ ಕ್ಲಬ್ಬಿನವರೇ ಆ ಗೊಂದಲಗಳ ಬಗ್ಗೆ ಕ್ವಶನ್ ಮಾಡಬಾರ್ದು ಚುನಾವಣಾ ಆಯೋಗವನ್ನು? ನೀವೊಂದು ಶಕ್ತಿ ಅಲ್ವಾ, ನಮ್ಮ ದೇಶದ 4ನೇ ಶಕ್ತಿ ನೀವೇ ಯಾಕೆ ಅದನ್ನು ಈ ಎಲ್ಲ ಗೊಂದಲಗಳಿದೆ ಅಂತ ಹೇಳೋದನ್ನು ನಾವು ಫೀಲ್ಡಿಗೆ ಹೋದವರು ಅದನ್ನು ತಿಳ್ಕೊಂಡು ಇವತ್ತು ನಿಮ್ಮ ಗಣನೆಗೆ ತಂದಿದ್ದೇವೆ. ನಾವು ಪ್ರೆಸ್ಸಿನ ನೀವು ಪಬ್ಲಿಷ್ ಅಲ್ಲ, ನೀವು ಅಲ್ಲಿ ಕ್ವಶನ್ ಮಾಡಿ ಅಂತ ಹೇಳೋದು. ನೀವು ವೆಸ್ಟ್ ಬೆಂಗಾಲ್ನಲ್ಲಿ 90 ಲಕ್ಷ ಜನರು ರಿಲೀಟ್ ಆದಾಗ 27 ಲಕ್ಷದವರು ಇವತ್ತು 90 ಲಕ್ಷ ಹೆಚ್ಚಿನವರು ಆಕ್ಷೇಪ ಕೊಟ್ಟಿದ್ದಾರೆ. 27 ಲಕ್ಷ ಜನರು ಟ್ರಿಬ್ಯುನಲ್ಗೆ ಹೋಗಿದ್ದಾರೆ. ಅಲ್ಲಿಂದ ನಾನು ಇವತ್ತು ನಾನು ದೇಶದ ವಿಚಾರವನ್ನು ನಾನು ಮಾತಾಡಲಿಕ್ಕೆ ಹೋಗಿಲ್ಲ. ಅದನ್ನು ಟ್ರಿಬ್ಯುನಲ್ ಒಬ್ಬ ರಿಸೈನ್ ಮಾಡಿದ ಜಡ್ಜು ಹೇಳ್ತಾರಂತೆ, ಅದಕ್ಕೆ ರಿಸೈನ್ ಮಾಡಿದ್ರು ಒಬ್ಬರು ಜಡ್ಜು ವೆಸ್ಟ್ ಬೆಂಗಾಲಲ್ಲಿ. ಅವರು ಹೇಳ್ತಾರಂತೆ ಇದನ್ನು ಇತ್ಯರ್ಥ ಮಾಡಿದ್ರೆ 25 ವರ್ಷ ಬೇಕು. ಎಲ್ಲ ನಿಮ್ಮ ಪ್ರಕ್ರಿಯೆಯಲ್ಲಿ ಉಂಟು ಸ್ವಾಮಿ. ನೀವು ಮತ್ತೆ ನಾಡ್ದು ನೀವು ಅದನ್ನು ಡಾಕ್ಯುಮೆಂಟ್ ಕೊಡುವಾಗ ನಾನು ಇಲ್ಲಿ ಹೇಳುವುದಿಲ್ಲ. 87 ಮೊದಲು ಹುಟ್ಟಿದವರಿಗೆ ಏನು ಡಾಕ್ಯುಮೆಂಟು, 87ರಿಂದ 2004 ಒಳಗೆ ಹುಟ್ಟಿದವರಿಗೆ ಡಾಕ್ಯುಮೆಂಟ್ ಏನು ಕೊಡಬೇಕು, 2004ರಿಂದ ನಿಮ್ಮ ನಂತರ ಹುಟ್ಟಿದವ್ರಿಗೆ ಏನು ಡಾಕ್ಯುಮೆಂಟ್ ಕೊಡಬೇಕು. ಡಾಕ್ಯುಮೆಂಟಲ್ಲಿ ನಿಮ್ಮ ಸ್ಪೆಲ್ಲಿಂಗ್ ಇರಬಾರ್ದು. ನಾನು ಹೇಳ್ತೇನೆ, ನಿಮ್ಮ ಸ್ಕೂಲ್ ಸರ್ಟಿಫಿಕೇಟಿಗೂ ನಿಮ್ಮ ಬರ್ತ್ ಸರ್ಟಿಫಿಕೇಟಿಗೂ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇಲ್ವೋ? ಈ ದೇಶದ, ಈ ರಾಜ್ಯದ, ಈ ಜಿಲ್ಲೆಯ, ಈ ಪುತ್ತೂರಿನ ಎಷ್ಟು ಜನರಿಗೆ ಬರ್ತ್ ಸರ್ಟಿಫಿಕೇಟ್ ಇಲ್ಲ, ಎಂಟ್ರಿ ಇಲ್ಲ? ಎಷ್ಟು ಜನರ ಬರ್ತ್ ಸರ್ಟಿಫಿಕೇಟಲ್ಲಿ ಸರಿ ಇದೆಯಾ? ಇಲ್ಲ. 100ರಲ್ಲಿ 80% ಜನರದ್ದು ಬರ್ತ್ ಸರ್ಟಿಫಿಕೇಟ್ ಸರಿ ಇಲ್ಲ. ನನ್ನ ಬರ್ತ್ ಸರ್ಟಿಫಿಕೇಟ್ ಹುಡುಕಿ ಸಾಕಾಗಿದೆ, ನನ್ನ ಬರ್ತೆ ಎಂಟ್ರಿ ಇಲ್ಲ ಅಲ್ಲಿ. ನಿಮ್ದುಂಟ ನೋಡಿ ಸಂಸ್ಕೃತಿ ಅಂತಲ್ಲಿ ಉಂಟಾ? ಅದು ಬರ್ತದೆ. ನಾನು ಇವತ್ತೆಲ್ಲ ಹೇಳಲಿಕ್ಕೆ ಹೋದ್ರೆ ಆಗುದಿಲ್ಲ. ಇದು ಯಾಕೆ ಮಾಡ್ತಾ ಇದ್ದಾರೆ, ಆನಂತರ ಏನಾಗ್ತದೆ ಹೇಳ್ತಾನೆ. ಆಯ್ತು, ಥ್ಯಾಂಕ್ಸ್. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. That's my gadget. Let's go have some fun then. Introducing the hot and techy Brezza SCNG. Cool new SCNG tech for a cool new generation.